ತ್ರಿಕಂಠುಜರು ಶಿವರ ಸಾರಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಆ ಚಾರುಬಾರ ಕನ್ಯಾಪುರವರ ನಿಲಯ ತ್ರಿಕಂಠುಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರಕ ಪಿತ್ತ ಫಲೋರಸ ಪುಂಜಕ ಸಾರಕ ಪಿತ್ತ ಫಲೋರಸ ಪುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ವಾರಣ ವದನ ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ ವರ್ಣಿಪಿನಿ ಕಥಾಮೃತವ ಪಡಿಚರರಂ ವಂಚಿಸುತ್ತವು ಬಿಡುಗಣ್ಣರ ಗುರುವು ದೈತ್ಯ ನಡೆಗೈತರಲಾಗ ಧಡಿಗ ಪದ್ಮಾಸನದೊಳ್ ದೃಢದಿಂ ಗಾಯತ್ರಿ ಜಪದೊಳಿರುವುದ ಕಂಡವು ಪಡಿಚರರು ವಂಚಿಸುತ್ತ ವಂಚನೆ ಎನ್ನುವುದು ಯಾವ ಕಾರಣಕ್ಕಾದರೂ ಕೂಡ ಬ್ರಾಹ್ಮಣನಾದವನಿಗೆ ನಿಷೇಧಿಸಲ್ಪಟ್ಟಂತಹ ಕರ್ಮ. ಆದರೆ ಏನಂತೆ, ಅನಿವಾರ್ಯವಾಗಿ ಜಗತ್ತಿನಲ್ಲಿ ಧರ್ಮರಕ್ಷಣೆಯನ್ನು ಮಾಡುವುದಕ್ಕೆ ಬೇಕಾಗಿ ಮುಳ್ಳನ್ನು ತೆಗೆಯುವುದಕ್ಕೆ ಮುಳ್ಳೇ ದಾರಿ ಎನ್ನುವಂತಹ ಉಪಾಧಿ ಒಂದುಂಟಲ್ಲ, ಈ ಮಾದರಿಯಲ್ಲಿ ನಾನು ಈ ಹೊತ್ತು ವಂಚಿಸಬೇಕಾಗಿ ಬಂತು ಅರುಣಾಸುರನ ದ್ವಾರಪಾಲಕರನ್ನು. ಇದಕ್ಕೆ ಕಾರಣವಾದದ್ದು, ಹಿನ್ನೆಲೆಯಾದದ್ದು ಏನು ಅಂತ ಕೇಳಿದರೆ, ಶ್ರೀದೇವಿಯ ಅಪ್ಪಣೆ. ಲೋಕಮಾರಕನಾಗಿ ವ್ಯವಹರಿಸುತ್ತಿರುವಂತಹ ಅರುಣಾಸುರನನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಅವನಲ್ಲಿ ವಿಶಿಷ್ಟವಾಗಿ ದತ್ತವಾದಂತಹ ಶಕ್ತಿಯನ್ನು ನಾನು ನಿಗ್ರಹಿಸಬೇಕಾದಂತಹ ಅನಿವಾರ್ಯತೆ ಎನ್ನುವುದು ದೇವಿಯ ಅಪ್ಪಣೆಯ ಮೂಲಕವಾಗಿ ನಾನು ದೊರೆತದ್ದು. ಅವನು ಪಠಿಸುತ್ತಿರುವಂತಹ ಗಾಯತ್ರಿಯನ್ನು ಅವನು ಮರೆಯುವ ಹಾಗೆ, ಅವನು ಬಿಡುವ ಹಾಗೆ ಮಾಡಬೇಕು. ಬ್ರಾಹ್ಮಣನಾದವನು ಗಾಯತ್ರಿಯನ್ನು ನಿತ್ಯವೂ ಜಪ ಮಾಡಬೇಕು. ಅಂತಹ ನಾನು ಅವ ಮಾಡುತ್ತಿರುವಂತಹ ಗಾಯತ್ರಿಯನ್ನು ಇಲ್ಲದೇ ಇರುವ ಹಾಗೆ, ಅವ ಮಾಡದೇ ಇರುವ ಹಾಗೆ ಮಾಡಬೇಕು ಅಂತ ಇದ್ದರೆ ನಿಜದಲ್ಲಿ ವಂಚನೆ ಅಂತಾದರೂ
ಪರೋಕ್ಷವಾಗಿ ಜಗತ್ತಿಗೆ ಇದರಿಂದ ಹಿತ ಉಂಟು ಎನ್ನುವುದನ್ನು ತಿಳಿದ ಮೇಲೆ ಅನಿವಾರ್ಯವಾಗಿ ಅದನ್ನು ಮಾಡಬೇಕಾಗಿ ಬರುತ್ತದೆ. ಆ ಕಾರಣಕ್ಕಾಗಿ ನಾನು ಉಜ್ಜುಗಿಸಿ ಬಂದವನು. ಮಾರುವೇಷದಿಂದ ವಯೋವೃದ್ಧ ಬ್ರಾಹ್ಮಣನಾಗಿ ಈ ಕಾಲಕ್ಕೆ ಬಂದೆ ಅಂತಾದರೆ ನನ್ನನ್ನು ತಡೆದು ನಿಲ್ಲಿಸುವಂತಹ ನಮ್ಮ ದ್ವಾರಪಾಲಕರು ಅವರಿಗೆ ಕಾಣದೇ ಇರುವ ಹಾಗೆ ಬಂದು ನಿಂತಿದ್ದೇನೆ. ಏನು ಆಶ್ಚರ್ಯ ಇದು! ಏನು? ಇವ ತಪಸ್ಸಿಗೆ ಕೂತಿದ್ದಾನೆ, ಜಪ ಮಾಡ್ತಾ ಇದ್ದಾನೆ. ಹೇಗೆ ಎಬ್ಬಿಸುವುದು? ಇವನನ್ನು ಎಬ್ಬಿಸದೇ ಇದ್ರೆ ನನಗೆ ಮಾತಾಡದೆ ಇವನಲ್ಲಿ ವ್ಯವಹಾರ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣಕ್ಕಾಗಿ ಮೊದಲಾಗಿ ಜೋರಾಗಿ 2 ಬಾರಿ ಕೆಮ್ಮಿದ್ದೇನೆ. ಇವನಿಗೆ ಗೊತ್ತೇ ಆಗುವುದಿಲ್ಲ, ಮೌನ. ಹಾಗೆಂದು ನನ್ನ ಕಾಲಲ್ಲಿರುವಂತಹ ಯಾವ ನನ್ನ ಕಡಗಗಳಿದ್ದಾವೆಯೋ ಅವುಗಳಿಂದ ಗಟ್ಟಿಯಾಗಿ ಕುಟ್ಟಿ ಶಬ್ದ ಮಾಡಿದೆ ಅಂತಾದರೆ ಮೌನ. ನನ್ನ ಕೈಯಲ್ಲಿರುವಂತಹ ಈ ಕೋಲಿನಿಂದ ಭೂಮಿಗೆ ಬಲವಾಗಿ ಬಡಿದೆ ಅಂತಾದರೆ ಸುದ್ದಿಯೇ ಇಲ್ಲ. ಹಾಗಾದರೆ ಗಾಢವಾದಂತಹ ಒಂದು ತಪಸ್ಸಿನಲ್ಲಿ ಇವ ತೊಡಗಿದ್ದಾನೆ ಅಂತ ಆಯಿತು. ಪದ್ಮಾಸನವನ್ನು ಬಲಿದು ಕೂತಂತಹ ಇವನನ್ನು ಎಬ್ಬಿಸುವ ಬಗೆ ಹೇಗೆ? ಹೌದು ಹೌದು, ಬೇರೆ ದಾರಿ ಇಲ್ಲ. ಸ್ವಲ್ಪ ನಗಬೇಕು. ಅದು ಸಾಮಾನ್ಯ ನಗುವಾಗಬಾರದು. ಇವ ಏಳುವ ಹಾಗೆ, ಇವನ ಧ್ಯಾನಕ್ಕೆ ಕೊರತೆಯಾಗುವ ಹಾಗೆ ನಗುವುದರ ಮೂಲಕವಾಗಿ ಇವನನ್ನು ಎಬ್ಬಿಸುವುದಕ್ಕೆ ಯತ್ನಿಸ್ತೇನೆ. ಇದಾಗ್ಲಿಕ್ಕಿಲ್ಲ. ಹಾಗಾದರೆ ಜೋರಾಗಿ ವಿಕಟವಾಗಿ ತರಲು ಕಾರಣ ಯಾರು? ಕೇಳು, ನಮ್ಮ ದ್ವಾರಪಾಲನ ಮೀರಿ ಬಂದೆ ಯಕ್ಷಿಣಿಗಾರ. ನಮ್ಮ ದ್ವಾರಪಾಲನ ಮೀರಿ ಬಂದೆ ಯಕ್ಷಿಣಿಗಾರ. ವಿಪ್ರ ಕೇಳು, ಹಾರುವನಾಗಿ ಗಾಯತ್ರಿಗೆ ತೊಡಕಾದೆ. ವಿಪ್ರ ಕೇಳು, ಅಗಹಾರಿಯಾದ ಅಮೃತತ್ವ ಸಿದ್ಧಿ ಮಂತ್ರದೋಳಿರ್ಪೆ. ವಿಪ್ರ ಕೇಳು, ಈ ರೀತಿಯೋಳು ಪರಿಹಾಸ್ಯದ ನಗು ಯಾಕೆ? ಹೇಳು, ಈ ರೀತಿಯೋಳು ಪರಿಹಾಸ್ಯದ ನಗು ಯಾಕೆ? ವಿಪ್ರ ಕೇಳು, ಏಕವೀರಾದ್ರಿಪುರದಿ ನಿನ್ನಣಿಕೆ ಕೈಗೂಡದು. ವಿಪ್ರ ಕೇಳು, ಆರು ನೀನಿಲ್ಲಿಗೈ ತರಲು ಕಾರಣ ಏನು? ಅರುಣ, ಸಾಕು ಮಾಡು, ನಿಲ್ಲಿಸು. ನಿನಗೆ ನಗುವಿನ ಭೂತ ಬಡಿದಿದೆಯೇನು? ನಗಡಿ ಹೋಯ್ತು. ಇನ್ನೊಂದಾವರ್ತಿ ಹಾಗೆ ನಗುವನ್ನು ಮುಂದರಿಸಿದೆ ಅಂತಾದ್ರೆ ನಿನ್ನನ್ನು ಸಿಗಿದು ನನ್ನ ಪೂಜಾ ಮಂದಿರದ ಬಾಗಿಲಿಗೆ ತೋರಣವಾಗಿ ಕಟ್ಟಿಸಿ ಏನು? ನನಗೆ ಮಾತಾಡದೇ ಇದ್ದರೆ ಮತ್ತೆ ಅಂತವರನ್ನು ನೋಡುವಾಗ ನಗು ತಡೆಯಲಿಕ್ಕಾಗುವುದಿಲ್ಲ. ಏಕಾಗ್ರತೆಯಿಂದ ಪಾಪ ಹರವಾದ ಪುಣ್ಯವನ್ನೇ ಸಂಪಾದಿಸಬಹುದಾದ ಪರತರ ಪಾವನವಾಗಿರುವಂತಹ ಗಾಯತ್ರಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದಂತಹ ಕಾಲ ಇದು. ಪ್ರಶಾಂತವಾಗಿರುವ ಏಕಾಗ್ರತೆಯಿಂದ ಕೂಡಿದ ಈ ಪೂಜಾ ಮಂದಿರದ ಒಳಗೆ ನೀ ಹೇಗೆ ಬಂದೆಯೋ ನಾನು ತಿಳಿಯೆ. ಬಿಚ್ಚುಗತ್ತಿಯ ಕಾವಲು ಪಟರಿಂದ ರಕ್ಷಿತವಾಗಿರುವಂತಹ ನನ್ನ ಪೂಜಾ ಮಂದಿರ ಬಹುಶಃ ಏನೋ ಒಂದು ಯಕ್ಷಿಣಿ ವಿದ್ಯೆ ನಿನ್ನಲ್ಲಿ ಉಂಟು ಅಂತ ನನಗೆ ಅರ್ಥ ಆಗ್ತದೆ. ಕಣ್ಕಟ್ಟು ವಿದ್ಯೆ, ಮೋಸ, ಎಂಥದ್ದೋ ಒಂದು ಜಾಲ. ಹಾಗೆ ಹೊರಗಿನವರನ್ನು ನೀನು ವಂಚಿಸಿ ಒಳ ಸೇರಿ ನಿನ್ನ ಯಾವುದೋ ಒಂದು ದುರ್ಬುದ್ಧಿಯನ್ನು ಬೆಳೆಸಬಹುದು, ಯಾವುದೋ ಸಂಚನ್ನು ಹೂಡಿ ನಮ್ಮನ್ನು ಮೇಲೆ ಕೆಳಗೆ ಮಾಡಬಹುದು ಅಂತ ನೀನು ಎಣಿಸಿದ್ರೆ ಅದು ಕೇವಲ ನಿನ್ನ
ಭಂಡತನ, ಹಾ ಅದು ಹುಂಬತನ. ಹಾ ನೀನೊಬ್ಬ ಕಾಣುವಾಗ ಬ್ರಾಹ್ಮಣನ ಹಾಗೆ ನನಗೆ ಕಾಣಿಸುತ್ತಾ ಇದ್ದೀಯ. ಜನಿವಾರ ಕಾಣಿಸುವುದಿಲ್ವಾ? ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರು ಅಂತ ನಾನು ಒಪ್ಪುವುದಿಲ್ಲ. ಹಾ 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 ಜನಿವಾರ ಯಾರಿಗೂ ಹಾಕಿಕೊಳ್ಳಿಕ್ಕೆ ಬರ್ತದೆ. ಹೌದೌದು. ಕೆಲವು ಸಲ ಬಾವಿ ಮುಟ್ಟಬಾರದು ಅಂತ ಹೇಳಿದ್ರೆ ಹಾ ಜನಿವಾರ ಹಾಕಿಕೊಂಡು ಬಾವಿ ಮುಟ್ತಾರೆ ಕೆಲವರದು. ಬಿಡು, ಅದು ವೇಷ. ವೇಷ. ಹಾ ನನ್ನ ಈ ಆವೇಶಕ್ಕೆ ಹಾ ನೀನು ಮಾಡಿದ ವೇಷವಾ? ಹಾ ಹಾ ಹೆಗಲಲ್ಲಿ ಜನಿವಾರ ಹಾ ಸೂತ್ರಬದ್ಧವಾಗಿಯೇ ಹಾಕಲ್ಪಟ್ಟಿದೆ ಅಂತಾದ್ರೆ, ಹ್ಮ್ ಗಾಯತ್ರಿ ಮಂತ್ರೋಪದೇಶ ನಿನಗೆ ಆಗಿದೆ ಅಂತಾದ್ರೆ, ಹ್ಮ್ ಆ ಗಾಯತ್ರಿಗೆ ನೀನು ಬ್ರಾಹ್ಮಣನಾಗಿ ತೊಡಕಾಗುವುದಕ್ಕೆ ಕಾರಣ ಏನು? ಹಾ ಬ್ರಾಹ್ಮಣನಾಗಿ ಇದಕ್ಕೆ ನೀನು ತೊಡಕಾಗಬಹುದೇ? ಹೌದೌದು, ಆಗಬಾರದು. ಗೊಂದಲ ಆಗ್ತದೆ ನನಗೆ. ಹಾ ನೀ ಬಂದದ್ದೊಂದು ಗೊಂದಲ, ಹಾ ನೀನಿಲ್ಲಿ ನಿಂತು ಹೀಗೆ ಮಾಡಿದ್ದೊಂದು ಗೊಂದಲ. ಹಾ ಜಾತಿಯ ಸ್ವಭಾವವನ್ನು ಮರೆತು ಹಾ ಅತಿಕ್ರಮವಾದಂತಹ ನಿನ್ನ ವರ್ತನೆ ಹಾ ನನ್ನನ್ನು ಈ ತೆರನಾಗಿ ಸಿದ್ಧಗೊಳಿಸ್ತಾ ಉಂಟು. ಹಾ ಯಾರು ನೀನು? ಓ ಯಾಕೆ ಬಂದೆ? ಹಾ. ಏನು ಉದ್ದೇಶ ಹೇಳು? ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಇಲ್ಲ, ನೀನು ಯಾರು ಅಂತಲೇ ನಿನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಪಡೆದೆ ನೀನಮೃತತ್ವ ವಿಧಿಯ ಸತ್ವವಾಗಿರಿ ದೈತ್ಯರಾಯ ಆಸೆ ಪಡದ ನಿರ್ದುಃಖಾನಂದದ ಪರಸುಖ ಏಕೆ ಆಸೆ ಪಡದ ನಿರ್ದುಃಖಾನಂದದ ಪರಸುಖ ಏಕೆ ದೈತ್ಯರಾಯ ಕೆರೆಯ ಬಂಡೆಗೆ ಹಾಲು ಗಡಲೇನು ರುಚಿಪುದೆ ಕೆರೆಯ ಬಂಡೆಗೆ ಹಾಲು ಗಡಲೇನು ರುಚಿಪುದೆ ದೈತ್ಯರಾಯ ಏಕೆ ಓಡಲ್ಲ ದಂಡಿಸಿ ತಾಯ ಮಾರಿ ತೊತ್ತನ್ನು ಕೊಂಡೆ ದೈತ್ಯರಾಯ ಪಡೆದೀನಿ ನಮ್ರತತ್ವ ವಿಧಿಯ ಸತ್ವವಾಗಿರಿ ದೈತ್ಯರಾಯ ದೈತ್ಯರಾಯ ದೈತ್ಯರಾಯ. ಓ ದೈತ್ಯರಾಯ, ಏನು? ನಾನು ಯಾಕೆ ಹೀಗೆ ನಿನ್ನ ತಪವನ್ನು ಕೆಡಿಸಿದೆ? ಹೌದು, ತಪಸ್ಸನ್ನಾಚರಿಸುವಂತಹ ಯೋಗಿಗಳಾದರು ಆ, ಅವರ ಉದ್ದೇಶ ಏನು? ಅಮೃತತ್ವವನ್ನು ಪಡೆಯಬೇಕು. ಹೌದು, ಸಾವಿನಿಂದ ನಿಜವಾದಂತಹ ಸಾವಿಲ್ಲದ ಅಮರತ್ವದ ಕಡೆಗೆ ಸಾಗುವುದೇ ಒಂದು ತಪಸ್ಸಿನ ನಿಜವಾದಂತಹ ಉದ್ದೇಶ. ಆ, ಬದುಕಿನಲ್ಲಿ ಯಾವತ್ತೋ ಇದನ್ನು ಸಾಧಿಸಿ ಆಗಿದೆ ನೀನು. ಹ್ಮ್, ಬ್ರಹ್ಮದೇವನ ಮೂಲಕವಾಗಿ ವರಬಲವನ್ನು ಪಡೆದಂತಹ ವಿಶೇಷ ಯೋಗ್ಯತೆ ಎನ್ನುವುದು ನಿನಗುಂಟು. ಆ, ಹಾಗಾದರೆ ಈ ನಿಜವಾದಂತಹ ತಪಸ್ಸಿನ ಉದ್ದೇಶ ಎನ್ನುವುದು ಸಾರ್ಥಕ ಆಗಿಯೂ ಆ, ಈ ಕಾಲದಲ್ಲಿ ವ್ಯರ್ಥವಾಗಿ ನಿನ್ನದಾದಂತಹ ಸಮಯವನ್ನು ನೀನು ಹಾಳು ಮಾಡ್ತಾ ಇದ್ದೀಯಲ್ಲ, ಹ್ಮ್, ಇದನ್ನು ನೋಡುವಾಗ ಹ್ಮ್. ನನಗೆ ನಗು ಬಂದದ್ದು. ಆ, ಆ, ಆ. ಅದು ತಪಸ್ಸಂದ್ರೆ ಏನು ಗಾಢವಾದ ತಪಸ್ಸು. 3 ಹೊತ್ತು. ಹೌದು, ಆ ಜಪ ಮಾಡಿ ಆ, ಅದಕ್ಕೆ ದೇಹದಂಡನೆಯನ್ನು ಮಾಡಿ ಆ, ಇದೆಲ್ಲ ಬೇಕೋ ಅಂತ ನಾನು ಕೇಳುವುದು. ಬೇಡವಾ? ಯಾಕಂದ್ರೆ ಅಮರತ್ವವನ್ನು ಪಡೆದು ಹ್ಮ್, ಆ ಮೂಲಕವಾಗಿ ಲೋಕದಲ್ಲಿ ಅತೀವ ವಿಕ್ರಮ ಎನಿಸಿದಂತಹ ನಿನಗೆ ಆ, ಇದರ ಅಗತ್ಯವೇ ಇಲ್ಲ. ಆ, ಈಗ ಕೆಲವರಿಗೆಲ್ಲ ಒಂದು ಹುಚ್ಚಿರ್ತದೆ, ಆ, ಈ ರೀತಿ ತಪಸ್ಸು ಮಾಡಿ ನಾವು ಅದೇನೋ ಸಾಧನೆಯನ್ನು ಮಾಡಬೇಕು, ಬೇಕಾದದ್ದೇ ಅದು. ಆ, ಹಾಗಂತ ಸಿದ್ಧಿ ಎನ್ನುವುದಾಗಬೇಕಿದ್ರೆ ಹ್ಮ್. ಅದಕ್ಕೆ ಕೆಲವೆಲ್ಲ ಯೋಗಿಗಳಿಗೆಲ್ಲ ಸಮಯ ಎಷ್ಟು ಹಿಡಿಯುತ್ತದೆ? ಹಾ. ಎಲ್ಲಿಯವರೆಗೆ ಅಂತ ಕೇಳಿದರೆ 1 ಜನ್ಮ ತಪಸ್ಸು ಮಾಡಿದರೆ ಸಾಕಾಗುವುದಿಲ್ಲ. ಹಾ. ಕೆಲವೊಮ್ಮೆ ಈ ಜನ್ಮ ಇಡೀ ತಪಸ್ಸು ಮಾಡಿಯೇ ಕಳೆಯುತ್ತಾರೆ, ಕೊನೆಗೆ ದೇಹವನ್ನೇ ಬಿಡ್ತಾರೆ. ಆ, ಆದರೂ ಅವರಿಗೆ ನಿಜವಾದ ಅಮೃತತ್ವ ಎನ್ನುವುದು ಸಿಗುವುದಿಲ್ಲ. ಹ್ಮ್. ನಿನ್ನ ಯೋಗ ಯೋಗ್ಯತೆ ಅಂದ್ರೆ ಏನು? ಅಂದ್ರೆ ನೀನು ಮಾಡಿದ ಸಾಧನೆಯಿಂದಾಗಿ ಈ ಜನ್ಮದಲ್ಲಿಯೇ ನೀನು ಆ, ಅಮೃತತ್ವವನ್ನು ವಿಶೇಷ ಯೋಗ್ಯತೆಯಿಂದ ಸಿದ್ಧಿಸಿಕೊಂಡಿದ್ದಿ ಅಂತಾದ್ರೆ ಆ, ಮತ್ತೆ ಅದರ ಮಧ್ಯದಲ್ಲಿ ಇದನ್ನು ಹೀಗೆ ಜಪ ಮಾಡಿ ಹೊತ್ತು ಕಳೆಯುವುದರಲ್ಲಿ ಅರ್ಥ ಏನು ಅಂತ ನಾನು ಒಂದು ಕೇಳುವುದು. ಈ ಗಾಯತ್ರಿಯ ಜಪ ನಿನಗೆ ಬೇಕೋ? ಇದರ ಅಗತ್ಯ ಎನ್ನುವುದು ನಿನಗುಂಟೋ? ಅಮೃತತ್ವವನ್ನೇ ಪಡೆದಿರುವ ನಾನು ಹಾ, ಗಾಯತ್ರಿಯನ್ನು ಆರಾಧಿಸಿ ಹೌದು,
ಗಾಯತ್ರಿಯನ್ನು ಪಠಿಸಿ ಹಾ ಹೆಚ್ಚಿನದ್ದನ್ನು ಹೊಂದುವುದಕ್ಕಿಲ್ಲ. ಯಾವುದು ಮುಖ್ಯವಾದನ್ನು ಪಡೆದಾದ ಮೇಲೆ ಮತ್ತೆ ಅದಕ್ಕಿಂತ ಕೆಳಗಿನದ್ದನ್ನು ಪಡೆಯಲಿಕ್ಕುಂಟೋ, ಅದರ ಬಗ್ಗೆ ಮತ್ತೆ ಚಿಂತಿಸುವುದಕ್ಕುಂಟೋ? ಹಾಗಾದರೆ ಜೀವನದ ನಿಜವಾದಂತಹ ಉದ್ದೇಶ ಗುರಿ ಎನ್ನುವುದು ಸಾಧನೆಯಾದ ಮೇಲೆ ಅದಕ್ಕಿಂತ ಮೇಲೆ ಮತ್ತೊಂದಿಲ್ಲ. ಇಲ್ಲ. ಈಗ ಹೊತ್ತು ಹೋಗುವುದಕ್ಕೆ ಬೇಕಾಗಿ ವ್ಯರ್ಥವಾಗಿ ಹೀಗೆ ನಿನ್ನ ಹೊತ್ತನ್ನು ಕಳೆಯಿತಿ ಅಂತ ಆದ್ರೆ ನಿನಗೆ ಏನು ಅಂತ ಹೇಳಬೇಕು? ತಲೆ ಸರಿ ಇಲ್ಲದವರ ವ್ಯವಹಾರ ಆದ ಹಾಗೆ ಆಗಿದೆ ಇದು. ಹೌದಪ್ಪ, ಹಾಗಾಗಿ ಹೇಳುವುದು. ಈಗ ಬಂಡೆ ಕಲ್ಲು ಅಂತ ಹೇಳುವುದಿದ್ರೆ ಅದನ್ನು ಒಂದು ಕ್ಷೀರಸಾಗರದಲ್ಲಿ ಅದ್ದಿದ್ರೆ ಎಷ್ಟು ಸಮಯ ಹೋದರೂ ಅದರದ್ದಾದಂತಹ ವರ್ಚಸ್ಸು ಎನ್ನುವುದು ಮತ್ತೆ ಬದಲಾಗುವುದಕ್ಕುಂಟೋ? ನೀನು ಯಾವತ್ತಿದ್ದರೂ ಅಚಲವಾದ ಒಂದು ಬಂಡೆಯ ಹಾಗೆ. ಹಾಗಾಗಿ ನಿನ್ನ ವ್ಯಕ್ತಿತ್ವದಲ್ಲಿ ನಿಕ್ಷೇಪಗೊಂಡದ್ದು, ನೀನು ಸಾಧಿಸಿ ಆರ್ಜಿಸಿಕೊಂಡದ್ದು ಎತ್ತರಕ್ಕೆ ಏರಿಯಾಗಿದೆ. ಹಾಗಾಗಿ ಸುಮ್ಮನೆ ಹಾಳು ಮಾಡ್ತಾ ಇದೆಯಲ್ಲ, ಇದನ್ನು ನೋಡಿ ನಾನು ನೆಗಡಿದ್ದು. ಬಂಡೆ ಕಲ್ಲನ್ನು ಹಾಲಿನ ಕಡಲಲ್ಲಿ ಹಾಕಿದ್ರೆ ಕಲ್ಲೂ ಕರಗುವುದಿಲ್ಲ. ಹೌದು, ಆ ಹಾಲಿನ ರುಚಿಯೂ ಕಲ್ಲಿಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ಸ್ಪಂದನವೇ ಇರುವುದಿಲ್ಲ, ಒಂದಕ್ಕೊಂದು ವಿರುದ್ಧ ಅದು. ಅದಕ್ಕೂ ವ್ಯವಹಾರವೇ ಇಲ್ಲ. ನಾನು ಗಾಯತ್ರಿ ಜಪ ಮಾಡುವುದು ಹಾಲಿನ ಕಡಲಲ್ಲಿ ಬಿದ್ದ ಕಲ್ಲಿನ ಹಾಗ, ವ್ಯರ್ಥ ಅದು. ನಿನ್ನ ಮಾತು ಕೇಳುವಾಗ ನೀನೇನು ಗುರುವು ಜನ್ಮದೊಳ ನೀನು ಗುರುವೇನು? ವಿಪ್ರವರನೆ ಕರ್ತತ್ವ ಭೂಷಣ ಸ್ಥೈರ್ಯ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನು. ಹೇಗೆ? ಸಾವಿತ್ರಿ ಸ್ಮರಿಪೆ ಸಾವಿತ್ರಿ ಮಂತ್ರವನು. ಕೌಶಿಕರಿಗೆ ಬ್ರಹ್ಮತ್ವ ನಿಧಿರುವ ಶಕ್ತಿಯದನು. ಗುರುವು ನೀನಿರ್ಪೆ ಜನ್ಮದೊಳು ವಿಪ್ರವರನೆ ಕರ್ತತ್ವ ಭೂಷಣ ಸ್ಥೈರ್ಯ ಬರಲು. ಗುರುವು ನೀನಿರ್ಪೆ ಎಲ್ಲ ಬ್ರಾಹ್ಮಣ. ನಿನ್ನ ಮಾತು ಕೇಳುವಾಗ ಮತ್ತೂ ಕೇಳುವ, ಇನ್ನೂ ಕೇಳುವ, ಸ್ವಲ್ಪ ಹೊತ್ತು ಕೂತೇ ಕೇಳುವ ಅಂತ ನಿರ್ತದೆ. ಇದ್ದ ವಿಷಯ ಹೇಳಿದ್ದು ನಾನು. ಮೇಲ್ಲೋಕವಾಸಿಗಳನ್ನು ನಾವೆಲ್ಲ ಹೇಳುವ ಕ್ರಮ ಉಂಟು. ಗೀರ್ವಾಣರು, ಹೌದೌದು, ಅವರ ಮಾತು ಅಂದ್ರೆ ಬಾಣದ ಹಾಗೆ ಅಷ್ಟು ಹರಿತ ನೇರ. ಅಂತಹ ಗೀರ್ವಾಣರಿಗೂ ಒಬ್ಬ ಗುರು ಇದ್ದಾನಂತೆ. ಅವನನ್ನು ಬೃಹಸ್ಪತಿ. ನಿನ್ನ ಮಾತು ಕೇಳುವಾಗ ನನ್ನ ಹಾಗೆ ನೀನೂ ಗುರು ಬೃಹಸ್ಪತಿಯೋ? ಅಲ್ಲ, ಅವ ಎಲ್ಲಿ, ನೀನೆಲ್ಲಿ? ಅವ ಅಲ್ಲದಿದ್ರು ಸ್ವಲ್ಪ ಅವನ ಹಾಗೆ ಅಂತ. ವರ್ಣಾನಾಂ ಬ್ರಾಹ್ಮಣೋ ಗುರು. ಹೌದು, ಲೋಕದಲ್ಲಿ ಗುರುವರ್ಣೀಯರು ಯಾರು ಕೇಳಿದ್ರೆ ಬ್ರಾಹ್ಮಣರು. ಹೌದು. ನಿನ್ನ ಅಸ್ಖಲಿತವಾದಂತಹ ನುಡಿ, ಸ್ಫಟಿಕ ಸದೃಶವಾಗಿರುವಂತಹ ನಿನ್ನ ಮಾತು ಮುತ್ತಿನ ಹಾಗೆ ನನ್ನನ್ನು ಮುತ್ತುತ್ತಾ ಇದೆ. ಆದರೂ ಕೆಲವು ಸಂಶಯಗಳು. ಜಿಜ್ಞಾಸೆ ಅಜ್ಞಾನದ ಲಕ್ಷಣ ಅಲ್ಲ. ಈ ಸಾವಿತ್ರಿ ದೇವಿ ವಿಶಿಷ್ಟವಾಗಿ ವಿಶೇಷವಾಗಿ ಉಪಾಸನೆ ಮಾಡಿದವರಿಗೆ ಅವರದ್ದಾದಂತಹ ಇಷ್ಟಾರ್ಥವನ್ನು ಈಡೇರಿಸುವ ಅನುಗ್ರಹದಾಯಕಿ. ಹೆಚ್ಚಿಲ್ಲ, ಕೇವಲ 2 ವಿಷಯಗಳನ್ನು ಪ್ರಸ್ತಾಪಿಸ್ತೇನೆ ನಾನು. ಆದೀತಪ್ಪ. ಬೇಕು ಅಂತಾಯ್ತಂತೆ ಕೌಶಿಕನಿಗೆ ವಶಿಷ್ಠಾಶ್ರಮದ ಧೇನು. ಪಡೆಯುವಲ್ಲಿ ಅಶಕ್ತನಾದ ಹೊತ್ತಿನಲ್ಲಿ ತನ್ನದ್ದಾದಂತಹ ಕ್ಷಾತ್ರದ ವರ್ಚಸ್ಸನ್ನು ಬೆರೆಸಿ ಬ್ರಹ್ಮದಂಡದ ಸಮ್ಮುಖದಲ್ಲಿ ತಲೆಬಾಗಿ ಕ್ಷಾತ್ರ ಬಲಕ್ಕೆ ಧಿಕ್ಕಾರವನ್ನು ಹೇಳಿ ಬ್ರಹ್ಮ ತೇಜಸ್ಸನ್ನು ಸಂಪಾದಿಸಿದಂತೆ. ಹೌದು. ಹೇಗೆ ಸಿಕ್ಕಿತು ಕೇಳಿದ್ರೆ ಗಾಯತ್ರಿಯ ಉಪಾಸನೆ. ಆ ಗಾಯತ್ರಿಯನ್ನು ಅವ ಎಷ್ಟು ಚಂದ ಉಪಾಸಿಸಿದ ಕೇಳಿದ್ರೆ, ಬ್ರಹ್ಮ ಗಾಯತ್ರಿಯನ್ನೇ ಉಪಾಸಿಸಿ ಅವನದ್ದಾದಂತಹ ವಿಶ್ವಾಮಿತ್ರ ಗಾಯತ್ರಿ ಎನ್ನುವುದನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟ ಧೀಮಂತ. ಹೌದು, ಈಗ ಹೆಚ್ಚಿನವರಿಗೆ ಪ್ರಚಲಿತ ಇರುವುದೇ ವಿಶ್ವಾಮಿತ್ರ ಗಾಯತ್ರಿ. ಮತ್ತೊಬ್ಬ ಲೋಕದಲ್ಲಿ ರಾವಣ, ರವದ ಮೂಲಕವಾಗಿ ಪ್ರಪಂಚವನ್ನು ಗಡಗಡನೆ ನಡಗಿಸಿದವ. ಹೌದು, ರವತೇತಿ ರಾವಣ. ಸತ್ತ ಮೇಲೆ ರಾಮನಿಗೂ ಬ್ರಾಹ್ಮಣನನ್ನು ಕೊಂದ ದೋಷ ತಟ್ಟಿತು ಅಂತ ಹೇಳ್ತದೆ ಕತೆ. ಹಾಗಾದ್ರೆ ಹೇಗೆ? ಎಲ್ಲಿಯಾದರೂ ಬ್ರಾಹ್ಮಣ ಅಂತ ರಾವಣನನ್ನು ಹೇಳಿದ್ದುಂಟೆ? ಇಲ್ಲ. ವಿಶ್ವವಸು ಎನ್ನುವವರಿಗೆ ಹುಟ್ಟಿದ್ದಾನೆ ಬಿಟ್ರೆ ತಾಯಿ ರಕ್ಕಸಿಯೇ ಹೌದಲ್ಲ.
ಒಂದು ಲೆಕ್ಕದಲ್ಲಿ ಬ್ರಹ್ಮರಕ್ಕಸವು. ಆಗ ಶೋಧನೆ ಮಾಡುವಾಗ ನಮಗೆ ಸಿಕ್ಕುವುದು ಗಾಯತ್ರಿ. ಆ ಗಾಯತ್ರಿಯನ್ನು ಅನುಷ್ಠಾನ ಮಾಡಿಕೊಂಡಿದ್ದ ರಾವಣ ಆ ಅಂತಹ ಧೀಮಂತಿಕೆ, ಅಂತಹ ವರ್ಚಸ್ಸು ಗಾಯತ್ರಿಯ ಉಪಾಸನೆಯಿಂದ ಅವನಿಗೆ ದಕ್ಕಿತು. ಹೌದು, ಇದು ನಮಗೆ ಸಿಗ್ತದೆ. ಆ ಅಗಹಾರಿಯಾದ ಹ್ಮ್ ಮೇಲ್ಮೆಯನ್ನು ಒದಗಿಸಬಹುದಾದ ಹ್ಮ್ ಗಾಯತ್ರಿಯ ಬಗ್ಗೆ ಆ ನೀನು ನಿರ್ಲಕ್ಷ್ಯವಾಗಿ ಮಾತಾಡ್ತಿ ಆ. ಅಂತ ಈಗ ನಾನು ಹೇಳುವುದಿಲ್ಲ. ಆ ನನಗೆ ಬೇಕಾ? ಆ ಕೆಲವರಿಗೆ ಬೇಕು, ಹೌದು, ನನಗೆ ಬೇಕಾ? ಅಗತ್ಯ ಇಲ್ಲ. ಆದ್ರೆ ಒಂದು, ಹ್ಮ್ ಬ್ರಹ್ಮನನ್ನು ಉಪಾಸಿಸಿದ್ದೇನೆ, ಆ ಅವರು ಕೊಟ್ಟಿರುವಂತಹ ವರಬಲ ಆ ಮಾತ್ರ ಅಲ್ಲ, ಆ ಶಾರದಾದೇವಿ ನನಗೆ ಕೇಳದೆ ಕೊಟ್ಟಿರುವಂತಹ ಗಾಯತ್ರಿಯ ಉಪಾಸನೆ, ಅದು ವಿಷಯ. ಇದನ್ನ ಬಿಡ್ಲಿಕ್ಕೆ ಬರ್ತದ? ಆ ಇದಕ್ಕೆ ಒಂದು ಉತ್ತರ ನೀ ಕೊಟ್ರೆ ಆ ಮತ್ತೆ ಇದರ ಬಗ್ಗೆ ನಾ ಯೋಚಿಸ್ತೇನೆ. ಅರುಣ, ಓ. ನೀ ನಡೆದು ಬಂದ ದಾರಿಯ ಬಗ್ಗೆ ಸ್ವಲ್ಪ ಕಲ್ಪನೆ ಬೇಕು. ಬಂದ ದಾರಿಯ ತೋರ್ಪೇನಿಂದೆ ಬಂದ ದಾರಿಯ ತೋರ್ಪೇನಿಂದೆ ಸ್ಥೈರ್ಯದಿಂದ ಬ್ರಹ್ಮಾತೀತನಿಗೆ ಭೂಪ ಹಿಂದೆ. ಹೌದಯ್ಯ, ಸ್ಥೈರ್ಯದಿಂದ ಬ್ರಹ್ಮಾತೀತನಿಗೆ ಭೂಪ ಹಿಂದೆ. ಇಂದೇಕೆ ಬರಿದೆ ಈ ವೇಷ, ಇಂದೇಕೆ ಬರಿದೆ ಈ ವೇಷ. ವಿಪ್ರಕಂದರ ಶರ್ಮರೆಂಬರು ಪರಾಗೆ ಬಂದದ ತೋರ್ಪೆ ಹಿಂದೆ. ಆ ಅರುಣ, ಏನಯ್ಯ? ಲಕ್ಷ್ಯ ಸಿದ್ಧಿಯನ್ನು ಮಾಡುವಲ್ಲಿ ನಾವು ಕ್ರಮಿಸುವಂತಹ ಮಾರ್ಗ ಪ್ರಧಾನವಾಗುತ್ತದೆ. ಎಲ್ಲರಿಗೂ ಒಂದೇ ರೀತಿಯ ಮಾರ್ಗ ಆಗಬೇಕು ಅಂತ ಇಲ್ಲ. ಒಂದು ಸಣ್ಣ ಇರುವೆ ಇರ್ತದೆ. ಆ ಇರುವೆ ಮರ ಹತ್ತಬೇಕು ಅಂತ ಇದ್ದರೆ ಅದು ಬೇರಿನಿಂದ ತೊಡಗುತ್ತದೆ ಹತ್ತಲಿಕ್ಕೆ. ನಿಧಾನಕ್ಕೆ ಹತ್ತಿ 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 ಕೊನೆಗೆ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಸೇರ್ತದೆ ಮರ. ಅದನ್ನು ಲೋಕದಲ್ಲಿ ಪಿಪೀಲಿಕ ನ್ಯಾಯ. ಹಾಗಂತ ಒಂದು ಹಕ್ಕಿ ಹಾಗಿಲ್ಲ, ಅದಕ್ಕೆ ಯಾವ ಹಂಗೂ ಇಲ್ಲ. ರೆಕ್ಕೆಗೆ ರಥದ ಹಂಗೆ ಅಂತ ಒಂದು ಮಾತುಂಟು. ಆಕಾಶದಲ್ಲಿ ಹಾರಲಿಕ್ಕೆ ಸಾಧ್ಯ ಉಂಟು ಅಂತಾದ್ರೆ ಭೂಮಿಯಲ್ಲಿ ರಥ ಬೇಕೋ? ಅದಕ್ಕೆ ನೀನು ಹೇಳಿದ ಹಾಗೆ ಆ ಮಾರ್ಗಕ್ಕೆ ವಿಹಂಗಮ ಮಾರ್ಗ ಅಂತ ಹೆಸರು. ಒಂದು ಬೆಟ್ಟದ ತುದಿಯಿಂದ ಇನ್ನೊಂದು ಬೆಟ್ಟವನ್ನು ಸೇರಬೇಕು ಅಂತ ಇದ್ರೆ, ಹೌದು, ಬೆಟ್ಟದ ಬುಡಕ್ಕೆ ಇಳಿದು ಬಯಲನ್ನು ದಾಟಿ ಮತ್ತೊಂದು ಬೆಟ್ಟದ ಬುಡವನ್ನು ಸೇರಿ ಅಲ್ವೋ ಆ ಬೆಟ್ಟವನ್ನು ಹತ್ತುವುದು ಪಿಪೀಲಿಕ. ಹೌದು. ಆದ್ರೆ ವಿಹಂಗಮ ಪಥ ಹಾಗಲ್ಲ, ಮೇಲಿನಿಂದ ಮೇಲಕ್ಕೆ. ನಾನು ಆ ನ್ಯಾಯವನ್ನು ಇಲ್ಲಿ ಅನ್ವಯಿಸ್ತೇನೆ. ಯಾಕೆ ಗೊತ್ತೇ? ಜೀವನದಲ್ಲಿ ಸಾಧನೆ ಎನ್ನುವುದನ್ನು ಮಾಡಿ ಎತ್ತರಕ್ಕೆ ಏರಿ ಯಾವುದನ್ನು ಯೋಗ ಯೋಗ್ಯತೆಯಿಂದ ಅತಿಶೀಘ್ರವಾಗಿ ಸಾಧಿಸುವಂತಹ ಒಂದು ಇಚ್ಛಾಶಕ್ತಿ ಎನ್ನುವುದುಂಟು, ಅದನ್ನು ನೀನು ಸಾಧಿಸಿ ಆಗಿದೆ. ನಿನಗೀಗ ಜಿಜ್ಞಾಸೆ ಬಂದದ್ದು ಪ್ರಧಾನವಾಗಿ ನೀನು ಮಾಡುತ್ತಿರುವಂತಹ ಕರ್ಮದ ಬಗ್ಗೆ. ಗಾಯತ್ರಿ, ವಾಸ್ತವದಲ್ಲಿ ಗಾಯತ್ರಿ ಅಂದ್ರೆ ಏನು ಅರುಣ? ಅದೊಂದು ಛಂದಸ್ಸು. ಗಾಯತ್ರಿ ಅಂತ ಹೇಳುವುದು ಒಂದು ಛಂದಸ್ಸು. 7 ಛಂದಸ್ಸು ವೇದಗಳಲ್ಲಿ ಉಂಟು. ಗಾಯತ್ರಿ, ಉಷ್ಣಿಕ್, ಅನುಷ್ಟಪ್, ತ್ರಿಷ್ಟುಪ್, ಬೃಹತಿ, ಪಂಕ್ತಿ, ಜಗತಿ. ಮಂತ್ರಗಳೆಲ್ಲ ವೇದಗಳಲ್ಲಿ ಬರುವುದು ಇಷ್ಟೇ ಛಂದಸ್ಸಿನಲ್ಲಿ. ಇದರಲ್ಲಿ ಒಂದು ಗಾಯತ್ರಿ. ಇದಕ್ಕೆ ಇಷ್ಟೇ ಅಕ್ಷರ ಎನ್ನುವ ಹಾಗೆ ಅದಕ್ಕೊಂದು ನಿಯತಿ ಎನ್ನುವುದುಂಟು. ಈಗ ಈ ಗಾಯತ್ರಿ ಒಂದೆರಡಲ್ಲ, ತುಂಬಾ ಉಂಟು. ನೀನು ಹೇಳಿದ ಹಾಗೆ ವಿಶ್ವಾಮಿತ್ರ ಗಾಯತ್ರಿ, ಅದರಲ್ಲಿ ಓಂಕಾರವನ್ನು ಬಿಟ್ರೆ ಭೂರ್ಭುವ ಸ್ವಹ
ತತ್ ಸವಿತ್ರ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಒಂದು ಗಾಯತ್ರಿ ಛಂದಸ್ಸಿನಲ್ಲಿ ಬರುವುದು ಮಾತ್ರ. ಹಾಗಾಗಿ ಗಾಯತ್ರಿಯ ಮಂತ್ರ ಎನ್ನುವುದು ಉಪಾಸನೆ ಮಾಡಿ ಸಾಧನೆಯನ್ನು ಬಗೆ ಬಗೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಈಗ ಇದೇ ಒಂದು ಉಪಾಸನೆಯಿಂದಾಗಿ ಹಿಂದೆ ಮಾಡಿದವರು ಹಾಗೆ ಮಾಡಿದರು ಹೀಗೆ ಮಾಡಿದರು. ವಾಸ್ತವದಲ್ಲಿ ವಿಶ್ವಾಮಿತ್ರರು ಕಂಡುಕೊಂಡ ಆರ್ಷ ದರ್ಶನದಿಂದ ಸಿಕ್ಕಿದ ಗಾಯತ್ರಿ ಅವರಿಗೆ ಅದು ಬೇಕಿತ್ತು. ಅವರು ವಿಶ್ವಾಮಿತ್ರರಾಗುವುದಕ್ಕೆ ಅದು ದಾರಿಯಾಯಿತು. ಹಾಗಂತ ಅವರು ಯಥಾರ್ಥಕ್ಕಾದರೂ ನಿನ್ನ ಯೋಗ್ಯತೆಗೆ ಅವರನ್ನು ತೂಗಿದ್ರೆ ಅವರ ತಕ್ಕಡಿ ಕೆಳಗೆ ಮೇಲೆ ನಿನ್ನ ತಕ್ಕಡಿ ಕೆಳಗೆ. ಯಾಕೆ? ನೀನು ಬ್ರಹ್ಮದೇವನನ್ನೇ ಉಪಾಸಿಸಿ ಒಂದು ಬಗೆಯಿಂದ ಬ್ರಹ್ಮನ ಸಮಾನನಾದ ಯೋಗ್ಯತೆಯನ್ನು ಪಡ್ಕೊಂಡವ. ಹೌದು, ಯಾಕಂದ್ರೆ ಮರಣ ಪೂಜೆ ಮಾಡಿದ್ದೇನಲ್ಲ. ಪೂಜೆ ಮಾಡಿದ್ದಿ, ಒಲಿದಿದ್ದಾರಲ್ಲ, ಒಲಿದಿದ್ದಾರೆ. ಅದು ಗಂಡ ಹೆಂಡತಿ ಒಟ್ಟಿಗೆ ಯಾರಿಗಾದ್ರೂ ಹಾಗೆ ಪ್ರತ್ಯಕ್ಷ ಆದದ್ದುಂಟ? ಬ್ರಹ್ಮದೇವರು ಬರುವಾಗ ಒಟ್ಟಿಗೆ ಹೆಂಡತಿಯನ್ನು ಕರ್ಕೊಂಡು ಒಂದು ವರ ಕೊಟ್ಟದ್ದು ಇಲ್ಲಿಯವರೆಗೆ ಎಲ್ಲಿಯಾದರೂ ಒಂದೋ ಒಟ್ಟಿಗೆ ಅವರನ್ನು ಉಪಾಸನೆ ಮಾಡಿದರೆ ಬಿಟ್ರೆ. ಇದು ಸರಸ್ವತಿ ಸಹಿತವಾಗಿ ದರ್ಶನ ಕೊಟ್ಟಿದ್ದಾರೆ ಅಂತಾದ್ರೆ ನಿನಗೆ ಮಾತ್ರ. ಅದು ಹೇಗೆ ಒಂದು ದಂಪತಿಗಳು ಒಂದು ಜಾಗಕ್ಕೆ ಒಟ್ಟಿಗೆ ಬರ್ತಾರೆ ಅಂತ ಆದ್ರೆ ಅದು ಮುಖ್ಯ ವಿಷಯ ಅಂತ ಲೆಕ್ಕ. ಇಲ್ಲದೇ ಇದ್ರೆ ಹೇಳಿದ ಕರ್ಮಕ್ಕೆ ಯಾರಾದ್ರೂ ಒಬ್ಬರು ಹೋಗಿ ಹರಿಕೆ ಸಲ್ಲಿಸುವುದು ಅಂತ. ದಂಪತಿಗಳು ಬ್ರಹ್ಮದೇವ ಪ್ರತ್ಯಕ್ಷದಲ್ಲಿ ನಿನ್ನ ಯೋಗ್ಯತೆ ಎತ್ತರಿಸಲ್ಪಟ್ಟಿದೆ, ಇದನ್ನು ನಾನು ಒಪ್ಪುತ್ತೇನೆ. ಒಟ್ಟಿಗೆ ಹೆಂಡತಿ ಬಂದಿದ್ದಾಳಲ್ಲ, ಅಲ್ಲಿ ಒಂದು ಕೊಕ್ಕೆ ಉಂಟು. ಅದೆಂತದ್ದು? ನಿಮಗೆ ಅರ್ಥ ನನ್ನನ್ನು ಕರೆದದ್ದೇ ಹೇಗೆ ಗೊತ್ತುಂಟ? ಕೇಳು ಮೋಹದ ಕಂದ. ಛಾ, ಅದನ್ನು ನಾ ಅಮ್ಮ ಹೇಳುವಾಗ ಉಂಟಲ್ಲ, ಹಠ ಮಾಡುವ ಮಕ್ಕಳನ್ನು ಸಮಾಧಾನಿಸಲಿಕ್ಕೆ ಅಲ್ಲ, ಅದನ್ನು ಮೋಸ ಮಾಡಲಿಕ್ಕೆ ತಾಯಿ ಬಳಸುವ ವಾಕ್ಯ ಅದು ಹಾಗೆ. ಇಲ್ಲಿ ಮಾಡಿದ್ದು ಅದನ್ನು ನೀನು ಕೇಳಿದ್ಯೋ ತಾಯಿ ಹತ್ರ? ಇಲ್ಲ. ನಿನಗೆ ವರ ಬೇಕು ಅಂತ? ಇಲ್ಲ. ಹಾಗಾದ್ರೆ ಕೊಟ್ಟದ್ದು ಯಾಕೆ? ಯಾಕೆ? ಬ್ರಹ್ಮದೇವರು ಕೊಡುವಲ್ಲಿ ನಿನ್ನ ಯೋಗ್ಯತೆ ಎತ್ತರಿಸಲ್ಪಟ್ಟಿದೆ. ಹಾಗಂತ ಆ ಶಾರದೆ ಕೊಟ್ಟ ವರ ಉಂಟು ನೋಡು, ಆ ಗಾಯತ್ರಿ, ಅದು ನಿನ್ನನ್ನು ಹಗ್ಗ ಇಲ್ಲದೆ ಬಂಧಿಸಿದ ಒಂದು ಯತ್ನ. ಹಾಗೆ ಮಾಡಿ ಏನು ಅಂತ ಹೇಳಿದ್ದಾಳೆ, ಒಂದು ಕಿವಿಯಲ್ಲಿ 3 ಹೊತ್ತು ಜಪಿಸಬೇಕು. ಒಂದು ವೇಳೆ ತಪ್ಪಿದ್ರೆ ಅದೇ ಗುಟ್ಟು. ಅದಕ್ಕಾಗಿ ಹೇಳಿದ್ದು, ಆ ಗಾಯತ್ರಿಯನ್ನು ಜಪಿಸುವ ದ್ವಾರ ನಿನ್ನ ಯೋಗ ಯೋಗ್ಯತೆಯಲ್ಲಿ ಕುಂದು ತರಬೇಕು ಅಂತಲೇ ಮಾಡಿದ್ದು. ನಿನ್ನಂತವನಿಗೆ ಅದರ ಅಗತ್ಯವೇ ಇಲ್ಲ. ಬ್ರಹ್ಮದೇವ ಇಷ್ಟು ಕೊಟ್ಟ ಮೇಲೆ ಮತ್ತೊಂದು ಅದು ಯಾಕೆ ಅಂತ ಬೇಕೋ? ನೀನು ಮಾತಾಡುವಾಗ ಈಗ ಇರುವೆಗೆ ಮಾತ್ರ ಅಲ್ವೋ ಪುಣ್ಯಾತ್ಮ ಈ ಒಂದು ಕಷ್ಟ, ಹಕ್ಕಿಗೆ ಯಾಕೆ ಮರ ಹತ್ತಲಿಕ್ಕೆ ದಾರಿದಾಗಬೇಕು? ಇದೆಲ್ಲ ಈ ಹೊತ್ತು ಕಳೆಯುವುದು, ಈ ಜಪ ಮಾಡುವುದು ನಿನ್ನಂಥವನಿಗೆ ಅಲ್ಲ. ನಿನಗೆ ಪಿಪೀಲಿಕಾ ನ್ಯಾಯ ಅಲ್ಲ, ವಿಹಂಗಮ ನ್ಯಾಯ. ಬಿಡು ಇದನ್ನು. ನಾನು ಹೇಳುವುದು ರಂಗನಾಥ ಶರ್ಮ ವ್ಯಾಖ್ಯೆ ಇದು. ನಿಮ್ಮ ಹೆಸರ? ಹೌದೌದು, ರಂಗನಾಥ ಶರ್ಮ. ಹೌದೌದು, ಇದು ನನ್ನದು ಹೊಸ ವ್ಯಾಖ್ಯೆ. ಇನ್ನು ಬರೀಲಿಕ್ಕುಂಟ? ಇಲ್ಲ ಇಲ್ಲ, ಉವಾಚ. ಬರೆದಿಡುವುದಿದ್ರೆ ಬರೆದಿಡಬಹುದು. ರಂಗನಾಥ ಅಂತ ಹೆಸರು ಕೇಳುವಾಗ ಇದು ಅದಲ್ಲ, ಮನಸ್ಸಿಗೆ ಬಹಳ ಹಿತವಾಯಿತು. ಮನಕ್ಕೆ ಹಿತವಾಯ್ತೀಗಲು ಮನಕ್ಕೆ ಹಿತವಾಯ್ತೀಗಲು ಅಸ್ತಿ ಎಂದೆನ್ನುವ ವಾದವು ಜಗದೊಳು, ಅಸ್ತಿ ಎಂದೆನ್ನುವ ವಾದವು ಜಗದೊಳು. ಘನಮಾನ್ಯ ಬಿಗುದು ನಿನ್ನ, ಘನಮಾನ್ಯ ಬಿಗುದು ನಿನ್ನ ಮತವ ಪೇಳೆನಲೆಂದನಾಗದಿಶಣ, ಮತವ ಪೇಳೆನಲೆಂದನಾಗದಿಶಣ. ಮನಕ್ಕೆ ಹಿತವಾಯ್ತೀಗಲು ಬ್ರಾಹ್ಮಣನೇ, ದೈತ್ಯೇಶ, ಮನಸ್ಸಿಗೆ ಬಹಳ ಹಿತವಾಯಿತು. ಆಯ್ತಲ್ಲ. ಯಥಾರ್ಥ ಹೇಳುವುದಿದ್ರೆ ಇದೊಂದು ನನಗೆ ರಗಳೆ ಆಗ್ತಿತ್ತು ಅಂತ. ಸುಮ್ಮನೆ ಒಳಗೆ ಕೂತು ಎಲ್ಲಿಗೆ ಹೋದ್ರೂ ಸರಿಯಾಗಿ ನಿಲ್ಲಿಕ್ಕಿಲ್ಲ ಅಲ್ವಾ? ಬೆಳಿಗ್ಗೆಯೂ ಇರಬೇಕು, ಹೌದು, ಮಧ್ಯಾಹ್ನವೂ ಇರಬೇಕು, ಸಂಜೆಯೂ ಇರಬೇಕು ಜಪ. ಇದು ಕರೆಯುವ ದನವನ್ನು ಹಟ್ಟಿಯಲ್ಲಿ ಕಟ್ಟಿ ಮನೆಯ ಯಜಮಾನ ಹೊರಗೆ ಹೋಗದೆ ಇಲ್ಲೇ ನಿಂತ ಹಾಗೆ. ಹೌದೌದು. ಒಟ್ಟು 3 ಹೊತ್ತು ನಾವು ಮನೆಯಲ್ಲಿ. ಒಂದು ಹಟ್ಟಿಯಲ್ಲಿ ದನ ಇದ್ರೆ ಮತ್ತೆ ಅವನಿಗೆ ಬಂಧನ ಬೇರೆ ಬೇಡ. ಹೋಗುದಿದ್ರು ಬೆಳಗಿನ ಕರ್ಮ ಮಾಡಿ ಮಧ್ಯಾಹ್ನದ ಮೊದಲು ನಾವು ಮುಟ್ಟುವ ಹಾಗೆ ಹೋಗಬೇಕು. ಹೌದು.
ಮುಖ ಯಾರಿಗೂ ಸರಿ ತೋರಿಸಲಿಕ್ಕಿಲ್ಲ ಅಂತ ಪರಿಸ್ಥಿತಿ ನಮ್ಮದು. ಮತ್ತೆ ಸರಿ ಮಾತಾಡಬೇಕಾದದನ್ನು ಮಾತಾಡ್ಲಿಕ್ಕೂ ಆಗುವುದಿಲ್ಲ. ಆದ್ರೂ ಕೆಲವು ಸಲ ನಮ್ಮ ಬದುಕಿಗೆ ಬೇಕಾದದ್ದನ್ನು ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಒಂದು. ಆದ್ರೆ ನೀ ಹೇಳಿದ್ದರಲ್ಲಿ ಬಹುಪಾಲು ಸತ್ಯದ ಅಂಶ ನನಗೆ ಕಾಣಿಸ್ತಾ ಉಂಟು. ಅವರಿಗೆಲ್ಲ ಅಗತ್ಯ ಇತ್ತು, ನಿನಗೆ ಅಗತ್ಯ ಇಲ್ಲ ಅಂತ. ನಿನ್ನ ಮಾತು ಕೇಳುವಾಗ ನೀನು ಯಾವುದಕ್ಕೂ ಉತ್ತರಿಸಬಲ್ಲೆ. ಗಾಯತ್ರಿಯ ಬಗ್ಗೆ ಚೆನ್ನಾಗಿ ತಿಳಿದವ ನೀನು. ಹೌದು. ಹಾಗಾದ್ರೆ ನಿನ್ನಲ್ಲಿ ಕೇಳ್ತೇನೆ, ಬ್ರಹ್ಮನ ಸತ್ವವನ್ನು ನಾ ಹೀರಿದ್ದೇನೆ. ಹೌದು. ಬ್ರಹ್ಮನಿಗಿಂತ ಮೇಲೆ ನಾನಾಗಿದ್ದೇನೆ. ಹೌದು. ಅಮರತ್ವದ ಸಿದ್ಧಿ ಸಾಧ್ಯತೆ ನನ್ನಲ್ಲಿ ಉಂಟು. ನಾನೇ ಪರಬ್ರಹ್ಮ ಅಂತಾದ್ರೆ ಕೆಲವರೆಲ್ಲ ಹೇಳ್ತಾರಲ್ಲ ತತ್ವಮಸಿ, ಅದು ನನಗೆ ಗಂಟಲಲ್ಲಿ ತುರುಕಿದ ಕಡುಬಿನ ಹಾಗೆ. ತತ್ವಮಸಿ. ಇನ್ನೊಂದು ವಿಷಯ, ಇಷ್ಟರವರೆಗೆ ನಾ ಗೊತ್ತಿಲ್ಲದೆ ನನ್ನ ವ್ಯಕ್ತಿತ್ವದ ಬಗ್ಗೆ ನಾನೇ ತಿಳಿಯದೆ ಒಂದು ಪುಣುಗಿ ಬೆಕ್ಕಿನ ಹಾಗೆ ನಾಭಿಯಿಂದ ಹೊಸರುವಂತಹ ಪರಿಮಳ ನನ್ನ ಹೊಕ್ಕಳಿಂದಲೇ ಬರುವುದು ಅಂತ ನನಗೆ ಗೊತ್ತಿಲ್ಲದೆ ಸರಿಯಾದ ಉಪಮೆ. ನಾನು ಊರಿಡೀ ಹುಡುಕಿದ ಹಾಗೆ. ಹೌದು. ಕಾಟ ಆಯ್ತಲ್ಲ, ಆದದ್ದಾಯ್ತಲ್ಲ. ಹೌದು. ಒಂದು ತತ್ವಮಸಿ ಎನ್ನುವಂತಹ ವಾದ ಏನು? ಇನ್ನೊಂದು, ನಾ ಗೊತ್ತಿಲ್ಲದೆ ಇದು ತನಕ ಪೂಜಿಸಿದ ಬಗೆಯಲ್ಲಿ ನಾನು ಅನುಭವಿಸಿದ, ನಾ ತಿಳಿಯದೆ ನನಗೆ ಬರುವಂತಹ ಒಂದು ಹುಳುಕು ಕೊಳಕುಗಳು, ಅದು ಏನು ಅಂತ ಹೇಳಬಲ್ಲಯ್ಯ? ಹೌದಾ? ಒಂದು ಮೊದಲನಾಗಿ ತತ್ವಮಸಿಗೆ ಉತ್ತರ ಕೊಡ್ತೇನೆ. ಹೇಗೆ? ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಇದ್ರೆ ಅತ್ಯಂತ ಚುಟುಕಾಗಿ ವಿವರಿಸಿ ಮುಗಿಸ್ತೇನೆ. ಏನದು? ಪ್ರಪಂಚದಲ್ಲಿ ಒಂದು ನಾನುವಿಗೆ 1000 ನೀನು. ನನ್ನ ನಾನು ನಿನಗೆ ನೀನು. ಈಗ ನಾನು ನಿನ್ನನ್ನು ಕರೆಯುವಾಗ ನೀನು ಅಂತ ಹೇಳುವುದು. ಹೌದು. ಈಗ ನೀನು ನನ್ನನ್ನು ಕರೆಯುವಾಗ ನೀನು ಅಂತಲೇ ನೀನು ಅಂತ ಕರೆಯುವುದು. ಅಂದ್ರೆ ನಾನು ಇರುವುದು ಒಂದೇ, ನೀನು ಎಷ್ಟು? 1000. ಹೌದು. ನಾನು ಅಂತ ಹೇಳುದು ಒಂದೇ. ಹೌದು. ನೀನು 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 ಬಹಳ ನೀನು ಸಿಗ್ತದೆ. ಹೇಳುದು ಒಂದು ನಾನುವಿಗೆ 1000 ನೀನು. ಈ ಒಂದು ನನ್ನ ನಾನು ನಿನಗೆ ನೀನು, ನಿನ್ನ ನೀನು ನನಗೆ ನಾನು. ಪ್ರಪಂಚದಲ್ಲಿ ತತ್ವಜ್ಞಾನಿಗಳಾದವರು ವಿವರಿಸಿದ್ದು ಹೇಗೆ ಗೊತ್ತೋ? ಹೇಗೆ? ನಾನು ನಾನಲ್ಲ, ನಾನು ನಾನಲ್ಲ, ನೀನು ನೀನಲ್ಲ, ನೀನು ನೀನಲ್ಲ ಅಲ್ಲ. ಅದೇ ವಿಚಾರ ಇರುವುದು. ಸ್ಪಷ್ಟ ಉಂಟು. ಪಾಂಚಭೌತಿಕವಾದಂತಹ ಶರೀರದಲ್ಲಿ ಆತ್ಮನಿಗೆ ಸಾವಿಲ್ಲ. ಆತ್ಮನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮನಿರುತ್ತಾನೆ. ಹಾಗಿರುವಾಗ ಸಾವೆನ್ನುವುದು ದೇಹ. ದೇಹ ಸಂಬಂಧಿಯಾಗಿ ನಾನು ಎನ್ನುವುದಾಗಿ ಒಬ್ಬ ಹೇಳಿಕೊಳ್ತಾನೆ ಅಂತಾದರೆ ಅವನ ನಾನು ಎನ್ನುವುದು ಕೇವಲ ದೈಹಿಕವಾಗಿ ಮಾತ್ರ. ಹಾಗಿರುವಾಗ ದೈವ ಎನ್ನುವುದು ಒಂದರಿಂದಲೇ ಹಲವಾದದ್ದು. ಹಾಗಿರುವಾಗ ನಾನು ನೀನು ಎನ್ನುವುದು ಅವನು ಎನ್ನುವುದು ಸ್ಥಾಯಿಯಾಗಿ ಉಳಿಯುತ್ತದೆ. ಇದಕ್ಕೆ ಸ್ವಲ್ಪ ಅಧ್ಯಯನ ಬೇಕಾಗ್ತದೆ. ಅಷ್ಟು ಮಾಡಿದೆ ಅಂತ ಆದ್ರೆ ನಿನಗೂ ಅರಿವಿಗೆ ಬರ್ತದೆ, ನಾನು ನಾನಲ್ಲ, ನೀನು ನೀನಲ್ಲ, ಅದು ಅಂತ ಬರ್ತದೆ. ಆವಾಗ ಅದನ್ನು ತತ್ ಅಂತ ಕರೆದರು. ಅದು ನಿಜವಾಗಿ ನೀನು ಅಂದರೆ ಭಗವಂತ. ಇಲ್ಲಿ ಕಾಣಬೇಕಾದದ್ದು ಯಾವುದು ಗೊತ್ತೋ? ಅದನ್ನು ನೀನು ನಿನ್ನಲ್ಲೇ ಕಾಣಬೇಕು. ನೀನೇ ಈಗ ನಿಜವಾದ ಬ್ರಹ್ಮ, ನೀನೇ ಈಗ ಲೋಕದಲ್ಲಿ ಸೃಷ್ಟಾರ, ನೀನೇ ಪ್ರಪಂಚದ ನಿಯಾಮಕ ಶಕ್ತಿ. ತತ್ ತ್ವಂ ಅಸಿ ಅಂದ್ರೆ ಇಲ್ಲಿ ಇಷ್ಟೇ, ನೀನೇ ಅದು, ನೀನೇ ದೇವರು ಎನ್ನುವುದನ್ನು ತಿಳಿಯಬೇಕು. ಒಂದು ತತ್ ತ್ವಂ ಅಸಿ, ಅದು ನಾನೇ ಆಗಿದ್ದೇನೆ ಅಂದ್ರೆ ನೀನೇ ದೇವರು. ಹಾಗಾಗಿ ಇನ್ನೊಂದು ಪ್ರಶ್ನೆ ಮುಂದಿರಿಸಿದ್ಯಲ್ಲ, ಈ ಗಾಯತ್ರಿ ಬಿಡು. ವಂದನೆಯು ನಿಜ ನಿಂದನೆಯು, ವಂದನೆಯು ನಿಜ ನಿಂದನೆಯು, ಬೇರೊಂದು ದೈವ ಸಹಾಯ ಬೇಡಲು, ಕುಂದು ಮೂರ್ತಿ ತ್ರಯಸುರಾದ್ಯರ ವಂದ್ಯ ನೀನೇ. ದೇವರಿಗೆ ಭಕ್ತರಾದವರು ಪೂಜೆ ಮಾಡಬೇಕು. ಹಾಗಾಗಿ ಭಕ್ತನಾದವನು ದೇವರಿಗೆ ಪೂಜೆ ಮಾಡುವಾಗ ಕೈಯಲ್ಲಿ ಕವಳಿಗೆ ಉದ್ಧರಣೆ ಇತ್ಯಾದಿಗಳನ್ನೆಲ್ಲ ಹಿಡ್ಕೊಂಡು ಪೂಜೆ ಮಾಡ್ತಾನೆ ಅಂತ ಆದ್ರೆ ಅವನಲ್ಲಿ ಭಕ್ತಿ ಎನ್ನುವುದು ಜಾಗೃತವಾಗಿ ದೇವರಿಂದ ಅನುಗ್ರಹವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶ. ಸರಿ. ಹಾಗಾದರೆ ದೇವರಾದವರು ದೇವರಿಗೆ ಪೂಜೆ ಮಾಡ್ಲಿಕ್ಕುಂಟ? ಇಲ್ಲ. ಈಗ ಯಾವಾಗ ನೀನು ಬ್ರಹ್ಮನ ಸ್ಥಾನವನ್ನು ಏರಿದೆಯೋ ಆಮೇಲೆ ನೀನು ಪೂಜೆ ಮಾಡುವುದು ಅಂತ ಹೇಳಿದರೆ ಇದರಲ್ಲಿ ಅರ್ಥ ಇಲ್ಲದಂತಹ ಮಾತದು. ಹಾಗಾಗಿ ಹೇಳ್ತೇನೆ, ಗಾಯತ್ರಿಯ ಜಪವನ್ನು ಮಾಡುವಲ್ಲಿ ನಿನ್ನಲ್ಲಿ ಕಾಣುವ ದೊಡ್ಡ ಹುಳುಕು ಅಂದ್ರೆ ಇದೆ. ನಿನ್ನಂಥವ ಮಾಡುವುದಲ್ಲ. ಗಾಯತ್ರಿಗೆ ಅಧಿಷ್ಠಾತ್ರ ದೇವನೇ ನೀನು.
ಹಾಗಾಗಿ ಸವಿತ್ರ ಅಂತ ಯಾವನನ್ನು ಕರೀತಾನೋ ಅಂತಹ ಸೂರ್ಯದೇವ ಅವ ನಿನಗಿಂತ ಕೆಳಗೆ ಸೂರ್ಯಾಂತರ್ಗತನಾಗಿರುವಂತಹ ಒಬ್ಬ ಭಗವಂತ ಅಂದ್ರೆ ಅದು ನೀನೆ. ಹಾಗಿರುವಾಗ ನಿನ್ನಂಥವನು ಇನ್ನೊಂದು ದೇವರನ್ನು ಪೂಜೆ ಮಾಡುವುದು ಅಂತ ಹೇಳಿದರೆ ಇದು ಸೂರ್ಯನ ಎದುರಿಗೆ ಒಂದು ಕಂದೀಲು ಹಿಡ್ಕೊಂಡಂತಹ ಮೂರ್ಖನ ವ್ಯವಹಾರ ಆಗ್ತದೆ. ಸೂರ್ಯನೇ ಕಂದೀಲು ಹಿಡಿದ ಹಾಗಾಗ್ತದೆ. ನೀನು ಸೂರ್ಯ, ಬೆಳಕು ಕೊಡುವವ, ನಿನಗೆ ಹೋಗ್ಲಿಕ್ಕೆ ದಾರಿಗೆ ಇನ್ನೊಂದು ಕಂದೀಲು ಬೇಕು. ನಿನ್ನಂಥವ ಹೀಗೆ ಮಾಡುವುದ? ಇದಕ್ಕಿಂತ ದೊಡ್ಡ ಹುಳುಕೇನುಂಟು? ಜಗತ್ತು ನೋಡಿ ನಗಡಿ. ನಾನು ಮಾಡಿದೆ ಅಲ್ಲ, ನನಗೆ ಗೊತ್ತಿಲ್ಲದ ಆಯ್ತಲ್ಲ. ಹೊರಗೆ ಹೇಗೆ ಪ್ರಚಾರ ಉಂಟು ನನ್ನ ಬಗ್ಗೆ? ಹೊರಗೆಲ್ಲ ಪ್ರಚಾರ ತುಂಬಾ ಉಂಟು, ನನಗೆ ಗೊತ್ತಿಲ್ಲ. ಹೌದೌದು, ನಾನು ಹೊರಗೆ ಬಾರಿ ಕಡಿಮೆ. ಈಗ ನೀನು ಹೊರಗೆ ತುಂಬಾ ಪ್ರಚಾರ ಉಂಟು, ಆದ್ರೆ ಈಗ ಒಳಗೆ ಕೂತಿದ್ಯಲ್ಲ, ಹಾಗಾಗಿ ಇಷ್ಟು ಪ್ರಚಾರ ಇದ್ರೂ ಅದು ಮಂಕಿಗೆ ಸೇರಿ ಹೋಗಿದೆ. ವಂದನೆ ಎನ್ನುವುದು ನಿಜ ನಿಂದನೆ. ಇನ್ನೊಬ್ಬರಿಗೆ ನಾವು ಪೂಜೆ ಮಾಡುವುದು, ವಂದಿಸುವುದು ಅಂತ ಹೇಳಿದ್ರೆ ದೊಡ್ಡಸ್ತಿಕೆ ಅಲ್ಲ. ನನಗೆ ಕೆಲವರು ನಮಸ್ಕಾರ ಮಾಡುವುದು ಸುಮ್ಮನೆ. ಅಯ್ಯೋ ದೇವರೇ, ಕೆಲವರೆಲ್ಲ ನಮಸ್ಕಾರ ಮಾಡುವುದು ಅದು ಎದುರಿನಿಂದ ಮಾತ್ರ, ನಿನ್ನ ಹೆದರಿಕೆಯಿಂದ. ಕೆಲವರೆಲ್ಲ ನಿನ್ನ ದಾಷ್ಟ್ಯ, ನಿನ್ನ ಯೋಗ್ಯತೆ ಇದನ್ನೆಲ್ಲ ಕಾಣುವಾಗ ಅವರಿಗೆಲ್ಲ ಭಯ ಆಗುವುದು. ಹಾಗಾಗಿ ಸ್ವಾಮಿ ಅಂತ ಹೇಳುವುದು. ನಿನ್ನ ತಲೆ ಆಚೆ ಹೋಯ್ತು, ಅಯ್ಯೋ ಪೀಡೆ, ಅಯ್ಯೋ ಶನಿಯೇ, ಇದೊಂದು ಮನುಷ್ಯ. ಅಂತರಂಗ ಶುದ್ಧವಾಗಿ ಯಾರು ನನ್ನನ್ನು ನಮಿಸ್ತಾ ಇಲ್ಲ. ನಿಜ ಭಕ್ತಿಯಿಂದಲೋ ಗೌರವದಿಂದಲೋ ಪ್ರೀತಿಯಿಂದಲೋ ನಿನ್ನ ಮೇಲೆ ನಮಸ್ಕಾರ ಯಾರು ಮಾಡುವುದಲ್ಲ. ಹಾಗಾಗಿ ವಂದನೆ ಎನ್ನುವುದು ನಿಂದನೆ ಸರಿ ಉಂಟು. ಡಾಂಬಿಕವಾಗಿ ಸುಮ್ಮನೆ ಅವರ ನಮಸ್ಕಾರ ಮಾಡುವುದು. ನಾನು ಮತ್ತೊಂದನ್ನು ನಮಸ್ಕಾರ ಮಾಡ್ತೇನೆ ಎನ್ನುವ ನಿಜ ಸತ್ಯ ಅವರಿಗೂ ಗೊತ್ತಾಗಿದೆ, ಅರ್ಥ ಆಗಿದೆ. ನಿನಗೆ ಅರ್ಥ ಆಗ್ಲಿಲ್ಲ ಅದು. ಹಾಗಾದ್ರೆ ನಾನೇನು ಮಾಡಬೇಕು? ಬಿಡ್ಬೇಕು. ಯಾವುದನ್ನು? ಗಾಯತ್ರಿಯ ಜಪ ಬಿಡ್ಬೇಕು. ಗಾಯತ್ರಿ ಜಪವನ್ನು ಮುಟ್ಟಿ ಪೂಜಿಪುದೆಂದಲೆಂದನು ದುಷ್ಟ ನಂದು. ಬ್ರಾಹ್ಮಣೋತ್ತಮರೇ, ನನ್ನ ಕಣ್ಣಿಗೆ ಬಡಿದಿರುವಂತಹ ಒಂದು ಮಂಕು ಅಲ್ಲ, ನನ್ನ ಜ್ಞಾನಕ್ಕೆ ಬಡಿದಿರುವಂತಹ ಒಂದು ಕಾವಳ. ಇದು ತನಕ ನಾನೇನು ಎನ್ನುವುದನ್ನು ನಾನೇ ತಿಳಿಯದೇ ಇದ್ದದ್ದರಿಂದ ಮಾಡಿದಂತಹ ಪೂಜಾ ವಿಧಿವಿಧಾನಗಳು ನನ್ನ ಉಚ್ಚರಾಯತೆಗೆ ಮಾರಕ ಅಂತ ನೀನು ಪೂರಕವಾಗಿ ತೋರಿಸಿದ್ದರಿಂದ ಸಂಶಯವೇ ಇಲ್ಲ, ನಾನು ತೆರೆದಿದ್ದೇನೆ. ಯಾವುದು ನನಗೆ ಹಳ್ಳೆಯ ಮುಳ್ಳ, ಯಾವುದು ನನ್ನ ಉಚ್ಚರಾಯತೆಗೆ ತಡೆಗೋಡೆಯೋ ಅಂತಹ ಗಾಯತ್ರಿಯನ್ನು ಅಂಗೈಗೆ ಜಲ ಹೊಯ್ದು ಬಿಟ್ಟೆ 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 ಬಿದ್ದೆ. ಯಾರು ಬಿದ್ದೆ? ನಾನು ಬಿದ್ದೆ. ಎಲ್ಲಿಗೆ? ನಿನ್ನ ಕಾಲಿಗೆ ಬಿದ್ದೆ. ಯಾಕೆ? ನೀನು ದೇವರಲ್ವ? ಹಾಗೆ ನಿಜವಾಗಿ ನಾನು ದೇವರಾದದ್ದು ಈಗ. ನೀನಾದ್ರೂ ನನ್ನ ಕಾಲಿಗೆ ಬೀಳುವುದು ಪ್ರಾಮಾಣಿಕವಾಗಿ ಈಗ. ಹೌದು, ಬಿಟ್ಟ ಕಾರಣ ನೀನು ದೇವರು ಅಂತ ಆದ ಮೇಲೆ ನಿನ್ನ ಕಾಲಿಗೆ ಬೀಳಬೇಕು. ನಿನಗೆ ಪ್ರಚಾರದ ಕೆಲಸ ಅಲ್ವಾ? ನಾವು ಬ್ರಾಹ್ಮಣರೆಲ್ಲ ಊರೂರು ಸುತ್ತುವವರೇ, ದೇಶಾವಾರಿ ಬ್ರಾಹ್ಮಣ. ಹೌದೌದು. ನೀನು ಸಂಚಾರಕ್ಕೆ ಇರು. ಇನ್ನು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಇದಕ್ಕೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ನಮಗೆ ಅದೊಂದು ಯಾಚನೆ ಎನ್ನುವುದು ದಾನ ರೂಪದಿಂದ ಪಡ್ಕೊಳ್ಳುವುದು. ಬೆಳಿಗ್ಗೆ ಇಲ್ಲಿಂದ ಹೊರಡುವುದು, ಸಂಜೆ ಆಗುವಾಗ ಬರುವುದು. ಇವತ್ತೆಷ್ಟು ಪ್ರಚಾರ ಆಗಿದೆ ಅದನ್ನು ನಮ್ಮ ಭಂಡಾರಿಗಳ ಕೈಯಿಂದ ತಕೊಳ್ಳುವುದು. ಇಷ್ಟು ಪ್ರಚಾರ ಮಾಡಿದ್ದಕ್ಕೆ ಇಷ್ಟು ಪ್ರಚಾರ ಮಾಡಿದ್ದಕ್ಕೆ ಎಷ್ಟು ಹಂತದಲ್ಲಿ ಪ್ರಚಾರ ಆಗಿದೆ ಲೆಕ್ಕ ಕೊಟ್ಟರೆ ಸಾಕು, ಅವರು ಕೊಡ್ತಾರೆ. ಆಗಲಿ. ಹಾಗಾಗಿ ಇಲ್ಲಿಂದಲೇ ಪ್ರಾರಂಭ ಆಗಲಿ. ಅರುಣನೇಕೋ ದೇವ, ಅರುಣ ಏಕೋ ದೇವ, ಅರುಣನೇಕೋ ದೇವ, ಅರುಣನೇಕೋ ದೇವ, ಒಬ್ಬನೇ ಈ ಪ್ರಪಂಚದಲ್ಲಿ ದೇವರು. ಹೌದೌದೌದು. ಹಾಗೆ ನೀನು ಪ್ರಚಾರ ಮಾಡುತ್ತಾ 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 ಮುಂದುವರಿ. ಹಾಗ್ಲಿ, ಇಲ್ಲಿಂದಲೇ ಈಗಲೇ ತೊಡಗುತ್ತೇನೆ. ಹೌದು. ಅರುಣ ಏಕೋ ದೇವ, ಅರುಣನೇಕೋ ದೇವ, ಅರುಣನೇಕೋ ದೇವ. ಸಾಗುತ್ತೇನೆ ಸಾಗುತ್ತೇನೆ. ಹೋಗಿ ಹೋಗಿ ಅರುಣದಾನವ ಕರೆದು ಮಂತ್ರಿಗಳು ವರದ ನಾನೇ ದೈ
ನೆಪ ಮರೆತು ಪೂಜೆಯ ಶಿರವ ತರುವಂತೆನ್ನುವುದು ಬಳಿಕ ಹೋಗಿ ಸಚಿವ ಶ್ರೇಷ್ಠರೇ ಹೋಗಿ, ಯಾರಲ್ಲಿ ದುರ್ಜಯ ಪ್ರಕೋಪರು, ಯಾರಲ್ಲಿ ಚಂಡ ಪ್ರಚಂಡರು, ಯಾರಲ್ಲಿ ಕರಾಳ ವಕ್ರ ವಜ್ರಜಂಗರು ಪ್ರಪಂಚದ ಉದ್ದಗಲಕ್ಕೂ ಸುತ್ತಾಡಿ ನಮ್ಮ ಬಗ್ಗೆ ಸ್ಥಾಪಿಸಿ, ನಮ್ಮ ಬಗ್ಗೆ ಹೇಳಿ, ಯಾರು ನಮ್ಮ ಧ್ಯೇಯ ಧೋರಣೆಗಳನ್ನು ಮೀರ್ತಾರೋ ಅಂತವರ ತಲೆ ಕಡೀರಿ. ನಮ್ಮನ್ನೇ ದೇವರು ಅಂತ ಒಪ್ಪಿ ಆರಾಧಿಸುವ ಪೂಜಾ ಮಂದಿರಗಳು ಇರಲಿ, ಅನ್ಯ ದೇವರನ್ನು ವರ್ತಿಸುವ ಪೂಜಿಸುವ ಮಂದಿರಗಳನ್ನು ಕೆಡಹಾಕಿ ಶಿಶುಗಳನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣ ಸ್ತ್ರೀಯರನ್ನು ಕಡಿದು ಕೊಲ್ಲಿ, ಆ ಗೋಹತ್ಯೆ ಏನೆಲ್ಲ ಉಂಟು ನಮಗೆ ವಿರುದ್ಧವಾಗಿ ಅದನ್ನೆಲ್ಲ ಮಾಡಿ ಅರುಣನೇ ದೇವರು, ಅರುಣನನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ದೇವರಿಲ್ಲ ಎನ್ನುವುದು ಸ್ಥಾಪನೆಯಾಗಲಿ. ಹೋಗಿ ಹೋಗಿ ಹೋಗಿ. ಆದಿಮಾಯೆಯು ಬಳಿಕ ಅತಿ ಚೆಲುವಾದ ಮೋಗಿನಿ ರೂಪವಂತಳು ಆಗ ಆದಿಮಾಯೆಯು ಬಳಿಕ ಅತಿ ಚೆಲುವಾದ ಮೋಗಿನಿ ರೂಪವಂತಳು ಮೋಗಿನಿ ರೂಪವಂತಳು ಆದುರುಳನು ಧ್ಯಾನದೆಡೆಗೆ ಯಾಗ ಕಣ್ಣಿಗೆ ಬಂದಳು ಆದುರುಳನು ಧ್ಯಾನದೆಡೆಗ ಯಾಗ ಕಣ್ಣಿಗೆ ಬಂದಳು ಆದಿಮಾಯೆಯು ಬಳಿಕ ಅತಿ ಚೆಲುವಾದ ಮೋಗಿನಿ ಬಂದಳು ಮೋಗಿನಿ ಮೋಗಿನಿ. ಆದಿಯಲ್ಲಿ ಬ್ರಹ್ಮನ ದೃಷ್ಟಿಯಲ್ಲಿದ್ದದ್ದು ಯಾವುದು ಅಂತ ಕೇಳಿದ್ರೆ ಸಮಷ್ಟಿಯಾದಂತಹ ಒಂದು ಪ್ರಪಂಚ. ಅಂತಹ ಸಮಷ್ಟಿಯಾಗಿರುವಂತಹ ಪ್ರಪಂಚವನ್ನೇ ಒಡೆದು ಆಳುವುದಕ್ಕೆ ಪ್ರಾರಂಭ ಮಾಡಿತಲ್ಲ ಇದು ನಾನು ಎನ್ನುವಂತಹ ಒಂದು ಭಾವ. ನಾನು 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 ಛೈ ಇದಲ್ಲವಲ್ಲ. ನಮ್ಮೆಲ್ಲರ ಆಸೆ ಯಾವುದು ಅಂತ ಕೇಳಿದರೆ ನಾವು ಎನ್ನುವಂತಹ ಭಾವ. ಅಂತಹ ನಾವು ಎನ್ನುವಂತಹ ಭಾವವನ್ನೇ ತೊರೆದು ನಾನು ಎನ್ನುವುದಾಗಿ ಯಾವ ಹೊತ್ತಿಗೆ ಹೇಳಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡುತ್ತಾನೋ ಅವನೇ ಅಲ್ಲವೋ ದುಷ್ಟ. ಅದಕ್ಕಿಂತ ಮತ್ತೊಂದು ದೌಷ್ಟ್ಯ ಎನ್ನುವುದು ಪ್ರಪಂಚದಲ್ಲಿ ಬೇಡ. ಯಾಕೆ? ನಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೆ ಬಿಡಬೇಕು, ಅದು ಧರ್ಮವಂತೆ. ಅಂತಹ ಧರ್ಮದ ಎಲ್ಲೆಯನ್ನೇ ಮೀರಿ ನಿಂತಹ ವ್ಯಕ್ತಿಯೊಬ್ಬ ಪ್ರಪಂಚದಲ್ಲಿ ನಾನೇ ಒಂದು ಶಕ್ತಿ, ಈ ಶಕ್ತಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅಂತ ಹೊರಟು ನಿಲ್ತಾನೆ ಅಂತ ಆದರೆ ಸರಿ. ಇದಕ್ಕೊಂದು ಮಿತಿಯನ್ನು ಹಾಕಬೇಕು ಎನ್ನುವ ನೆಲೆಯಲ್ಲಿಯೇ ಅವನಲ್ಲಿರುವಂತಹ ಮೋಹವನ್ನು ಕಡಿಯಬೇಕು ಎನ್ನುವಂತಹ ದೃಷ್ಟಿಯಿಂದ ಮೋಹಿನಿಯಾಗಿದ್ದೇನೆ. ಮೋಹಿನಿಯಾಗಿ ಸುಮ್ಮನೆ ಇಲ್ಲೇ ಕುಳಿತುಕೊಳ್ಳುವುದಾ? ಅಲ್ವಲ್ಲ. ಅವನ ದೃಷ್ಟಿ ನನ್ನ ಮೇಲೆ ಬೀಳಬೇಕು ಅಂತ ಹೇಳಿ ಆದರೆ ಅವನ ಎಲ್ಲಿ ಜಾಗ ಉಂಟು ಅತ್ತ ಕಡೆಯಲ್ಲಿಯೇ ಸಾಗಬೇಕು. ಸರಿ, ಅವನ ಉದ್ಯಾನದ ಕಡೆಗೆ ಬಂದದ್ದಾಯಿತು. ಕುಳಿತುಕೊಳ್ಳುವುದಕ್ಕೆ ಸರಿಯಾದ ವ್ಯವಸ್ಥೆ ಆಗಿದೆ ನೋಡಿ ಸ್ವಾಮಿ. ಇಲ್ಲಿ ಹರಿಯುತ್ತಿರುವಂತಹ ತೊರೆ, ಈ ತೊರೆಯ ಮಧ್ಯದಲ್ಲಿ ಇರುವಂತಹ ಕಲ್ಲು ಬಂಡೆಯ ಮೇಲೆ ಈ ನೀರೇ ಕುಳಿತದ್ದೇ ಹೌದು ಅಂತ ಆದರೆ ಅವನನ್ನಲ್ಲಿಗೆ ಬಂದೇ ಬರುತ್ತಾನೆ. ಅವನನ್ನು ನಾನು ಸೆಳೆಯುತ್ತೇನೆ. ಮತ್ತೆ ನನಗೆ ನನ್ನದು ಎನ್ನುವ ಭಾವವೂ ಇಲ್ಲ, ಈ ದೇಹದ ಮೇಲೆ ಮೋಹವೂ ಇಲ್ಲ. ಹಾಗಾಗಿ ದೇಹದ ಮೇಲಿರುವಂತಹ ವಸ್ತ್ರಗಳೆಲ್ಲ ಗಾಳಿಯಲ್ಲಿ ಹಾರಬೇಕು, ಉಡುಪುಗಳೆಲ್ಲ. ಯಾಕೆ? ಅವನನ್ನ ಕಡೆಗೆ ಆಕರ್ಷಿತನಾಗಬೇಕು. ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಚಂಡ ಪ್ರಚಂಡರಿಗೆ ಈಗಾಗಲೇ ನನ್ನ ಮೇಲೆ ಮೋಹವಾರಿಸಿ ಸುದ್ದಿ ಆವತ್ತಲ್ಲಿ ಹೋಗಿದೆ ಅವನಲ್ಲಿ. ನೋಡೋಣ ಏನಾಗುತ್ತದೆ ಅಂತ ನಿರೀಕ್ಷೆಯಲ್ಲಿ ಇರ್ತೇನೆ.
ಹಾ ಕಂಡನಾಗ ಕಂಡನಾಗ ಪ್ರಚಂಡ ಹೊಳಪಿನ ದುಂಡು ಮಗದ ಮೋಹಿನಿಯ ದುಂಡು ಮೊಗದ ಮೋಹಿನಿಯ ಅಬ್ಬಾ ಭ್ರಮೆಗೊಂಡು ಮದನನ ಬಾಧೆಯಿಂದ ಜರ್ಜರಿತನಾದ ನಾನು ಭ್ರಮೆಗೊಂಡು ಮದನನ ಬಾಧೆಯಿಂದ ಬಂಡನ ಋಣ ಒಂದು ಕ್ಷಣಕ್ಕೆ ಹೌದದು. ಬಂಡನ ಋಣ ಕಂಡನಾಗ ಆ ಹಾ 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 ಹೊಳೆಯ ಬದಿಯಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ ಅಂತ ಚಂಡ ಪ್ರಚಂಡರಲ್ಲಿ ವಿಷಯವನ್ನು ತಿಳಿದೆ. ಅಲಂಕರಿಸಿಕೊಂಡು ಹೊರಡುವಾಗ ಮಡದಿಯೂ ಸ್ವಲ್ಪ ತಡೆದು ಹೇಳಿದಳು. ಅವಳನ್ನು ಸಮಾಧಾನಿಸಿ ನಂದಿನಿ ದಡದಲ್ಲಿ ತಿರುಗುತ್ತಾ ತಿರುಗುತ್ತಾ ಬಂದಂತೆ ಅದ್ಭುತವಾದಂತಹ ರೂಪ, ಲಾವಣ್ಯ, ಒಂದು ತೆರನಾದಂತಹ ವಿಸ್ಮಯದ ವಿಶೇಷ ಪ್ರಕಾಶ, ಹೊಳಪಿನ ಕಿರಣಗಳು ನನ್ನ ಕಣ್ಣನ್ನು ತಾಗಿದ ಕ್ಷಣ ಒಮ್ಮೆ ಭ್ರಮೆಗೊಂಡೆ. ನಾನು ಭಂಡನಾಗಿ ಬಿಟ್ಟೆ. ಏನಿದು ಎನ್ನುವುದನ್ನು ತಿಳಿಯುವುದಕ್ಕೆ ಅಸಾಧ್ಯನಾದೆ. ಕಣ್ಣು ಕೋರೈಸುವ ಬೆಳಕು ಮುಂಭಾಗದಲ್ಲಿ ಆಕರ್ಷಿಸುವುದಕ್ಕಾಗಿ ನಿಂತಿದೆ ಅಂತಾದರೆ ಇದೇನು? ಇದು ಎಲ್ಲಿಯದ್ದು? ಇದು ಯಾಕೆ ಇಲ್ಲಿಗೆ ಬಂದಿದೆ? ಒಟ್ಟು ನನ್ನನ್ನು ನಾನೇ ತಿಳಿಯುವುದಕ್ಕೆ ಅಸಮರ್ಥನಾಗಿ ಬಿಟ್ಟೆ. ಇವಳು ಯಾರಿರಬಹುದು? ಯಾರ ಮಗಳಿರಬಹುದು? ಯಾರಿವಳ ತಂದೆ ಇರಬಹುದು? ಏನು ಇವಳ ಹೆಸರು? ನನ್ನಷ್ಟಕ್ಕೆ ತರ್ಕಿಸಿದ್ರೆ ಉತ್ತರ ಸಿಕ್ಕೀತೋ? ಸಿಗಲಿಕ್ಕಿಲ್ಲ. ಇದ್ದಾಳಲ್ಲ ಇಲ್ಲಿ ಜೀವಂತ, ಅವಳನ್ನೇ ಮಾತಾಡಿಸಿ ನಮ್ಮ ಕುತೂಹಲವನ್ನು ತಣಿಸುವುದಕ್ಕೆ ಮುಂದಾಗ್ತೇನೆ. ಹೇಗೆ ಮಾತಾಡಿಸುವುದು? ನಮಗೆ ಹೆಸರು ಗೊತ್ತುಂಟ? ಹಾಗಾದರೆ ಹೆಣ್ಣನ್ನು, ಅದರಲ್ಲಿಯೂ ತುಂಬು ಜವ್ವನೆಯನ್ನು, ಅದರಲ್ಲಿಯೂ ಮದುವೆಯಾಗದೇ ಇರುವಂತಹ ಸುಕೋಮಲೆಯನ್ನು ಮಾತಾಡಿಸುವುದು ಹೇಗೆ? ಸ್ವಲ್ಪ ಹೊಗಳುವುದು, ಅವಳ ಮೈಮಾಟದ ಬಗ್ಗೆ ಒಂದು ಶಬ್ದ ವಿಶೇಷವಾಗಿ. ಓ ಕೋಮಲೆ, ಕೋಮಲೆಯೇ ನೀನಾರು, ಯಾರೇ ನೀನು? ಮೋಗಿನಿ ಆವೆ ಕೋಮಲೆಯೇ ನೀನಾರು, ಮೋಹಿನಿ ನಾಮವೇನೆ ನಿನ್ನ, ಮೋಹಿನಿ ನಾಮವೇನೆ ನಿನ್ನ, ಬೆತ್ತಿಗ ಬಾಮೆಯಾವಳು ಪಿತನದವನು ಗೋಮಿನಿಯಲ್ಲಿ, ಬೆತ್ತಿಗ ಬಾಮೆಯಾವಳು ಪಿತನದವನು ಗೋಮಿನಿಯಲ್ಲಿ, ಕೋಮಲೆಯ ನೀನಾರು, ಮೋಗಿನಿ ನಾಮವೇನೆ, ಕೋಮಲೆ ಕೋಮಲೆ ನಾಮವೇನೈ.
ಓ ಕೋಮಲೆಯೇ, ನಿನ್ನಲ್ಲೇ ಹೌದು. ಹೊಳೆಯ ಮಧ್ಯದಲ್ಲಿ ಕರಿ ಬಂಡೆಯನ್ನೇರಿ ನಿನ್ನ ಚಿಗುರಾದಂತಹ ಬೆರಳುಗಳನ್ನು ನೀರಲ್ಲಿ ಹರಿಯಬಿಟ್ಟು ಒಂದು ತೆರನಾದ ನೀರಾಟಕ್ಕೆ ತೊಡಗಿದ ನೀರೆಯಾದ ನಿನ್ನನ್ನು ಕಂಡಾಗ ನಾನೇ ನೀರಾಗಿ ಬಿಟ್ಟೆ. ಎಂತಹ ಅದ್ಭುತ ಸೌಂದರ್ಯ! ಎಳ್ಳಿನ 7ರಷ್ಟರಾದ್ರೂ ಒಂದು ಕೊರತೆ ಎನ್ನುವ ಶಬ್ದವನ್ನು ಹುಡುಕಿದ್ರೆ ಕೊರತೆಗೆ ಕೊರತೆ ಬಂದೀತೋ ಅಂತ ಭಾವಿಸ್ತದೆ. ಅಡಿಯಿಂದ ಮಡಿಯವರೆಗೆ ನಿನ್ನ ರೂಪದ ಮಾಟ ಯಾರನ್ನಾದರೂ ತಣಿಸಬಲ್ಲುದು, ಮಣಿಸಬಲ್ಲುದು. ಯೋಗಿಗಳ ಅಂತರಂಗದಲ್ಲಾದರೂ ಕಾಮದ ಬೀಜವನ್ನು ಬಿತ್ತಬಲ್ಲ ನಿನ್ನ ಸುರದ್ರೂಪತೆ ಉಂಟಲ್ಲ, ನನ್ನನ್ನು ಆ ಕಡೆಗೆ ಆಕರ್ಷಿಸಿದೆ ಎನ್ನುವುದು ಸುಳ್ಳಲ್ಲ. ಈಗ ನನಗೆ ಕುತೂಹಲ, ಇದು ನಮ್ಮ ಊರು, ನಾವು ನೋಡದೇ ಇರುವ ಒಂದು ಸೌಂದರ್ಯ. ನೀನು ಯಾರಾಗಿರಬಹುದು? ಯಾವ ಊರಿನವಳು ಇರಬಹುದು? ಏನಿರಬಹುದು ನಿನ್ನ ಹೆಸರು? ಪಡೆದಿರುವಂತಹ ತಂದೆ ತಾಯಿಗಳು ಯಾರು? ಹೀಗೆ ಬಂದಿಯೋ ಅಲ್ಲ ಇಲ್ಲೇ ಇರುವುದಕ್ಕೆ ಬಂದಿಯೋ? ಈ ಕುತೂಹಲಗಳಿಂದ ನಾನು ಮುಚ್ಚಿ ಹೋಗಿದ್ದೇನೆ. ಆದದ್ದರಿಂದ ಬಿಚ್ಚಿ ಮಾತಾಡುವುದಕ್ಕೆ ತೊಡಗಿದ್ದು. ನಿನಗೇನು ಅಭ್ಯಂತರ ಇಲ್ಲ ಅಂತಾದ್ರೆ, ಹೇಳಬಹುದಾದ ವಿಳಾಸ ನಿನ್ನಲ್ಲಿ ಉಂಟು ಅಂತಾದ್ರೆ ಒಂದು ಸ್ವಲ್ಪ ನಿನ್ನ ಪರಿಚಯ ನನಗೆ ಬೇಕಿತ್ತು. ಯಾರು ನೀನು? ನನ್ನ ಪರಿಚಯವ ಯಾರೋ ಕೇಳಿದ್ರೆ ಹೇಳುವ ಮನಸ್ಸಾಗ್ತಿರ್ಲಿಲ್ವೋ ಏನು, ಆದ್ರೆ ನಿನ್ನನ್ನ ನೋಡುವಂತಹ ಹೊತ್ತಿಗೆ ಸರಿಯಾಗಿ ಕಾಣುತ್ತಾ ಇದ್ದೆ, ವೀರನ ಹಾಗೆ. ನಿನ್ನಲ್ಲಿ ಪರಿಚಯ ಹೇಳದೆ ಹೋಗುವುದಾ? ಹೇಳ್ತೀಯಾ? ಏನಲು ಬೇಳ್ದಳು ಭೂಪ ಜನನಿ ತಾತನದಾರೋ, ಜನರು ಕರೆದುದೆ ನಾಮ ಎನಗೆ, ಜನರು ಕರೆದುದೆ ನಾಮ ಎನಗೆ. ಜನುಮ ಭೂಮಿಗಳಿಲ್ಲ ನಾನಿರದ ಎಡೆಯಿಲ್ಲ, ಜನುಮ ಭೂಮಿಗಳಿಲ್ಲ ನಾನಿರದ ಎಡೆಯಿಲ್ಲ. ತನುಜ ಧರೆಯನ್ನು ತೊಳಲು ತಿಗೇನು ಎನಲು ಬೇಡ್ದಳು. ವಿಳಾಸ ಕೇಳಿದಾಗ ಹೇಳಬೇಕು ಅಂತಾದ್ರೆ ಒಂದು ಸರಿಯಾದ ಹಿನ್ನೆಲೆ ಇರಬೇಕು, ಗಟ್ಟಿಯಾದ ವಿಳಾಸ ಇರಬೇಕು. ಅಲ್ಲದೆ ಹೋದ್ರೆ ನಾವೇ ಒಂದು ಸೃಷ್ಟಿ ಮಾಡಿರಬೇಕು ಸರಿಯಾದ ವಿಳಾಸವನ್ನ ನಮ್ಮ ಮುಂದಿನ ಪೀಳಿಗೆಗಾದ್ರು. ಎಷ್ಟಾದ್ರೂ ಅಬಲೆ ನಾನು, ಅಬಲೆಯಾದಂತಹ ನಾನು ಹೇಗೆ ಹೇಳಿಕೊಳ್ಳುವುದು ಅಂತ ಕೆಲವೊಮ್ಮೆ ಮುಜುಗರ ಬರುವುದು ನನಗೆ. ಯಾಕೆ ಕೇಳಿದ್ಯಲ್ಲ, ಯಾವ ಊರು ಅಂತ ಕೇಳ್ತಾ ಇದ್ದಿ. ಹೋದದ್ದೇ ನನ್ನ ಊರು, ಇದ್ದದ್ದೇ ನನ್ನ ಊರು, ನನ್ನ ಮನೆ ಅಂತ ತಿಳಿದುಕೊಂಡದ್ದು. ಯಾಕೆ ಅಂತ ಕೇಳಿದ್ರೆ, ಹುಟ್ಟುವಂತಹ ಹೊತ್ತಿಗೆ ನನ್ನ ತಂದೆ ತಾಯಿಯರು ನನ್ನನ್ನು ತೊರೆದು ಹೋದ್ರಂತೆ. ಬೇಡದ ಸಮಯದಲ್ಲಿ ನಾನು ಹುಟ್ಟಿದ್ನೋ ಅಥವಾ ತಂದೆ ತಾಯಿಗಳಿಗೆ ನಾನು ಬೇಡವಾದ್ನೋ ಗೊತ್ತಿಲ್ಲ, ಅಂತೂ ಊರಿನ 10 ಸಮಸ್ತರು ನನ್ನನ್ನು ಸಾಕಿ ಸಲಹಿದ್ರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಅದು ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ. ಒಂದು 10 ಮನೆಯ ಉಪ್ಪಿನಕಾಯಿ ತಿಂದವಳು ನೀನು ಅಂತ ಸರಿಯಾಗಿ ಅರ್ಥ ಆಯ್ತು. ಮೇಲಿಂದ ಕೆಳಗೆ ನಿನ್ನ ರೂಪ, ವಯ್ಯಾರ, ಒನಪು, ಬೆಡಗು, ಬಿಣ್ಣಾನ ಇದನ್ನೆಲ್ಲ ನೋಡುವಾಗ ಇದು ಒಬ್ಬೊಬ್ಬರದ್ದೇ ಪಾಠ ಅಲ್ಲ, ಬಹಳ ಮಂದಿಗಳೆಲ್ಲ ಪಾಠ ಮಾಡಿದ್ದಾರೆ ನಿನಗೆ ಅಂತ ಅರ್ಥ ಆಗ್ತದೆ. ಹೌದು, ಒಂದೇ ಮನೆಯಲ್ಲಿ, ನಮ್ಮ ಮನೆ ಅಂತಾದ್ರೆ ನಮ್ಮ ಮನೆಯಲ್ಲಿ ಕಾಯಕವನ್ನಾದ್ರೂ ಮಾಡಬೇಕು. ಈಗ ಹಾಗಲ್ಲ, ಒಂದು ದಿನ ಇಲ್ಲಿ ಉಳಿಯುವುದು, ಮರುಗಳಿಗೆಯಲ್ಲಿ ಮತ್ತೊಂದು ಮನೆಗೆ ಹೋಗುವುದು. ಪಾಪ ನಮ್ಮ ಮನೆಗೆ ಬಂದ ಅತಿಥಿ ಎನ್ನುವುದಾಗಿ ಅವರು ಕೆಲಸ ಕೊಡುವುದಿಲ್ಲ. ಯಾವ ಕೆಲಸವೂ ಮಾಡದೆ ಕೋಮಲೆಯಾಗಿದ್ದೇನೆ ನೀನು ಹೇಳಿದ ಹಾಗೆ. ಅನುಮಾನ ಇಲ್ಲವೇ ಇಲ್ಲ. ಮತ್ತೆ ಹೆಸರು ಕರೆಯುವುದಕ್ಕೆ, ಇದು ನನ್ನನ್ನು ಕರೆಯುವುದಕ್ಕೆ ಹೆಸರು ಬೇಕಾ? ಕೆಲವರು ಅಮ್ಮ ಅಂತ ಕರೆದ್ರು ನನ್ನನ್ನ. ನಿನ್ನನ್ನು ಅಂತಲ್ಲ, ಲೋಕದಲ್ಲಿ ಹೆಣ್ಣು ಎನ್ನುವುದೇ ತಾಯ್ತನದ ಸಂಕೇತ. ಹುಟ್ಟಿದ ಮರುಗಳಿಗೆಲೆ ಅಮ್ಮ ಅಂತ ಕರೆಯುತ್ತಾರೆ. ಮುಂದೊಂದು ದಿನ ಅಮ್ಮ ಆಗ್ಲಿಕ್ಕಿರುವವಳು ಎನ್ನುವ ಭಾವ. ತಾನು ಆಟ ಮಾಡಬೇಕು ಅಂತ ತಿಳಿಯುವ ಪ್ರಜ್ಞೆ ಹುಟ್ಟಿಕೊಳ್ಳುವ ಮಗುವಾದರೂ ತಾನು ತಾಯಿ ಎನ್ನುವುದನ್ನು ಮರೆಯದೆ ತೊಟ್ಟಿಲಾಟವನ್ನಾಡ್ತದೆ. ಹೌದು, ಒಂದು ಒಣಗಿದ ಕಾಷ್ಟವನ್ನು ತೆಕ್ಕೊಂಡು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತನ್ನ ಎದೆಗೆ ಅಪ್ಪಿಕೊಂಡು ಜೋ ಜೋ ಅಂತ ಹೇಳ್ತಾರೆ. ತಾಯ್ತನದ ಮಾತೃತ್ವದ ಭಾವ ಅವಳಲ್ಲುಂಟು. ಮತ್ತೆ ಕೆಲವರು ಅಕ್ಕ ಅಂತ ಕರೆದದ್ದು ಉಂಟು, ಮಗಳೇ ಅಂತ ಇನ್ನು ಕೆಲವರು ಸಂಬೋಧಿಸಿದ್ರು. ಅದು ಕೆಲವು ಪ್ರಾದೇಶಿಕವಾದಂತ ಆಚಾರ ವಿಚಾರಗಳು. ಹೌದು, ಕೆಲವು ಸಲ
ಅಕ್ಕ ಅಂತ ಕರೆಯುವಾಗ ನಿನಗಿಂತ ತಮ್ಮಂದಿರುವವರು ಅಂತ ಅದರ ಅರ್ಥ ಅಲ್ಲ. ದೊಡ್ಡವರು ಆ ಕರೆದದ್ದು ಹೆಣ್ಣನ್ನು ಬಹುಮರ್ಯಾದೆಯಿಂದ ನಾವು ಸಂಬೋಧಿಸುವ ಅವರವರ ಸಂಸ್ಕಾರ ಅದು. ಅಕ್ಕ, ಅಮ್ಮ, ಏನೇ ತಂಗಿ ಹೀಗೆ. ಅದರ ಹೊರತಾಗಿ ಇನ್ನು ನನ್ನ ಪ್ರಾಯದ ಹುಡುಗರು ಆ. ಚಿಗುರು ಮೀಸೆಯ ಹೊಂತಕರೆಲ್ಲ ಕರೆದದ್ದು ನನ್ನನ್ನ ಮೋಹಿನಿ ಎನ್ನುವುದಾಗಿ, ಹಾ, ನನ್ನ ಹೆಸರು ಮೋಹಿನಿ ಎನ್ನುವುದಾಗಿ. ಇಷ್ಟು ಹೆಸರಲ್ಲಿಯೂ ನಿನಗೆ ಒಪ್ಪುವ ಹೆಸರು ಅದು ಹ್ಮ್ ಮೋಹಿನಿ. ಹಾ. ಆ ಹೆಸರು ನಿನಗಿಟ್ಟದ್ದರಿಂದ ಹ್ಮ್ ಏನಾಯ್ತು ಗೊತ್ತುಂಟ? ಏನಾಯ್ತು? ಬಂಗಾರದ ಹೂ ಮೊದಲೇ ಚಂದ ನೋಡುವುದಕ್ಕೆ, ಹಾ 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 ಮೌಲ್ಯದಲ್ಲಿಯೂ ಅದಕ್ಕೆ ಬೇಕಾದಷ್ಟು ಹಾ ಯೋಗ್ಯತೆ ಉಂಟು. ಹೌದು. ಅದಕ್ಕೊಂದು ಪರಿಮಳ ಬಂತು ಅಂತಾದ್ರೆ ಅದೊಂದು ಚೋದ್ಯ. ಹೌದು. ಹಾಗೆ ಮೋಹಿನಿ ಎನ್ನುವ ಹೆಸರೇ ಚಂದ, ಹಾ ಅದರಲ್ಲಿಯೂ ನೀನದನ್ನು ಆರಿಸಿಕೊಂಡದ್ದು ಇನ್ನೂ ಚಂದ. ಸರಿ. ನಿನಗೇ ಬೇಕು ಅಂತ ಬಾಕಿದ್ದವರಲ್ಲಿ ಪರಿಚಯ ಹೇಳಿ ಮೋಹಿನಿ ತಾನು ಅಂತ ಹೇಳುವಾಗ ಮತ್ತು ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ. ಹಾಗಾದ್ರೆ ಮೋಹಿನಿಯಾದ ನಾನು ಈ ಕಡೆಗೆ ಬಂದದ್ಯಾಕೆ? ಯಾಕೆ? ಪ್ರಾಯ ಬಂದಂತಹ ಹೊತ್ತಿಗೆ ನನ್ನನ್ನ ಸಾಕಿದವರು ಮದುವೆ ಮಾಡಿಸಬೇಕು. ಮದುವೆ ಮಾಡಿಸಬೇಕು ಅಂತಾದ್ರೆ ನನ್ನ ರೂಪಕ್ಕೆ, ಲಾವಣ್ಯಕ್ಕೆ, ನನ್ನ ಮನಸ್ಥಿತಿಗೆ ಹೊಂದುವಂತಹ ಗಂಡು ಬೇಕೋ ಬೇಡವೋ ಅವರೇ ಒಂದು ಸ್ವಾತಂತ್ರ್ಯವನ್ನು ನನಗೆ ಒದಗಿಸಿಕೊಟ್ರು. ನಿನಗೆ ಬೇಕಾದ ಹುಡುಗನನ್ನ ನೀನೇ ಆರಿಸಿಕೋ ಎನ್ನುವುದಾಗಿ ಹೇಳಿದ್ರು. 10 ಮನೆಯಲ್ಲಿ ಬೆಳೆದವಳು. ಹೌದು. 10 ಮಂದಿಗಳು ನಿನಗೆ ಹಕ್ಕುದಾರರು ಇದ್ದಾರೆ. ಹಾ, ಇದ್ದಾರೆ. ಒಬ್ರು ಮದುವೆ ಮಾಡಿಸಿದ್ರೆ ಬಾಕಿದ್ದವರಿಗೆ ಮತ್ತೊಬ್ಬರಿಗೆ ಬೇಸರ ಆಗ್ತದೆ. ಹೌದು. ಇದು ಒಳ್ಳೇದು. ಹಾ, ನಿನಗೆ ಬೇಕಾದದ್ದನ್ನು ನೀನೇ ಆರಿಸು. ಸ್ವಾತಂತ್ರ್ಯ ಎನ್ನುವುದು ಸ್ವೇಚ್ಛೆ ಆಗಬಾರದು. ಯಾಕೆಂದ್ರೆ ಅವರಿಗೂ ನೋವಾಗಬಾರದಲ್ಲ. ಇಲ್ಲಿಯ ತನಕ ಹುಡುಕಿದೆ, ಎಲ್ಲಿಯೂ ಸರಿಯಾದ ವರನನ್ನ ಕಾಣ್ಲಿಲ್ಲ. ಏನು ಮತ್ತೆ ಹಾಗೆ ಆರಿಸಿಕೊಳ್ತಾರಲ್ಲ, ಅವರವರಿಗೆ ಬೇಕಾದವರನ್ನು ಅವರವರೇ ಆರಿಸಿಕೊಳ್ತಾರಲ್ಲ. ಹೌದೌದು. ಅದು ಒಂದೇ ಅಪ್ಪ ಅಮ್ಮನ ಸ್ವಾಧೀನದಲ್ಲಿದ್ದವರಿಗೆ ಆಗುದಿಲ್ಲ. ಆಗುದಿಲ್ಲ, ಆಗಲೂಬಾರದು. ಅವರಿಗೊಂದು ಅವರದ್ದೇ ಆದಂತಹ ಒಂದು ನೆಲೆ ಉಂಟು. ಖಂಡಿತ. ಇದು ಬಹುಮಂದಿಗಳು ಹಿನ್ನೆಲೆಯಲ್ಲಿದ್ರೆ ಅವರು ಆರಿಸ್ತಾರೆ. ಲೋಕದಲ್ಲಿ ಆರಿಸುವುದು ಅಂತವರೇ ಬಹುಮಂದಿಗಳ ಹಿನ್ನೆಲೆ ಇರುವ. ಸರಿ. ಹೀಗೆ ಹುಡುಕುತ್ತಾ ಬಂದಂತಹ ಹೊತ್ತಿಗೆ ಎದುರಿಗೆ ಬಂದು ನಿಂತಹ ನಿನ್ನನ್ನ ಕಂಡೆ. ವೀರ ನೀನು ಹೌದು. ಇಷ್ಟೆಲ್ಲ ಕೇಳಿದ ನೀನ್ ಯಾರು, ನಿನ್ನ ಹಿನ್ನೆಲೆ ಏನು ಅಂತ ಅರ್ಥ ಆಗದೆ ಹೋಯ್ತಲ್ಲ ನನಗೆ. ಬಾಲೆ ಬಾಲೆ ಗುಣಮಾಲೆ ಶಶಿಪಾಲೆ ಮೂರ್ಲೋಕದಲ್ಲಿ ತ್ರಿಪಾಲ ನಾನಿಗೆ ಅರುಣ ದೈತ್ಯ ಶಿಲೆಯನ್ನನು ವರಿಸಿ ಸೌಭಾಗ್ಯ ಭೋಗಗಳ ಶಿಲೆಯನ್ನನು ವರಿಸಿ ಸೌಭಾಗ್ಯ ಭೋಗಗಳ ತಾಳು ಬಾರೆಂದೆನಲು ನಗುತ್ತಾ ಬಾಲೆ ಗುಣಮಾಲೆ ಶಶಿಫಾಲೆ ಬಾಲೆ ಓ ಬಾಲೆ ವೀರ ಗುಣಮಾಲೆ ಶಶಿಪಾಲೆ ಚಾರುಶೀಲೆ. ಓಹೋ. ನಿನ್ನನ್ನು ಹೇಗೆ ಬೇಕಾದರೂ ಕರೆಯಬಹುದು. ಕನ್ನಡಿ ಹಾಗೆ ಲಕಲಕನೆ ಹೊಳೆಯುತ್ತಿರುವಂತಹ ನಿನ್ನ ಕಪೋಲದಲ್ಲಿ ನನ್ನ ಮೀಸೆ ಕಾಣಿಸ್ತಾ ಉಂಟು. ಅಷ್ಟು ಚಂದ ಅಂತ ಹೇಳಿ ದರ್ಪಣವನ್ನು ನನ್ನ ಎದುರು ಹಿಡಿದ್ರು ಎನ್ನುವ ಹಾಗೆ ಹೊಳೆಯುತ್ತಾ ಉಂಟು ನಿನ್ನ ಕಪೋಲ. ಕನ್ನಡಿ ಕಪೋಲೆ, ಕಂಬು ಕಂಠ, ಚ ಚ ಚ ಚ ಮೂರ್ಲೋಕದ ರಸ. ವೀರ ಅರುಣಾಸುರ ಅಂದ್ರೆ ನಾನೇ. ಸತ್ತು ಹಾಳಾಗಿ ಹೋಗ್ಲಿಕ್ಕೆ ನಾ ಸಾಯುವುದರಲ್ಲಿ ನಿನಗೇನಾದ್ರೂ ಲಾಭ ಉಂಟಾ? ಹಾಗೆಲ್ಲ ಹೇಳಿದ್ದು ಮತ್ತೆ ನನ್ನ ಬುದ್ಧಿಗೆ ನಾನು ಎಳೆದುಕೊಂಡದ್ದು. ಯಾಕೆ? ನೀನು ಹೇಳಿದೆಯಲ್ಲ. ಹೌದು. ನಿನ್ನ ಕುರಿತಾಗಿ ಸ್ವಲ್ಪ ಕೇಳಿದ್ದಿತ್ತು, ಆದ್ರೆ ಎದುರಿಗೆ ಬಂದು ನಿಂತಾಗ ನನಗೆ ಪರಿಚಯ ಸಿಗ್ಲಿಲ್ಲ ಅಂತ ನಾನು ಹಳೆದುಕೊಂಡದ್ದು. ನಾನು ಹಾಗೆ ಹಳೆದು ಹಾಗೆ ಉಂಟು ನನ್ನ ಬುದ್ಧಿಗೆ. ಅಲ್ಲಲ್ಲ, ಹಾಗುಂಟು. ಹೌದು. ಅದು ನಮ್ಮ ಊರಲ್ಲೆಲ್ಲ ಸ್ವಲ್ಪ ಬೇರೆ ಕ್ರಮದಲ್ಲಿ. ಒಂದೊಂದು ಕೂರಿನಲ್ಲಿ ಒಂದೊಂದು ಕ್ರಮ. ಅದು ಕೆಲವರೆಲ್ಲ ತಲೆ ಬಡ್ಕೊಳ್ಳಿಕೊಂಡು ಚೀ ಹೀಗಾಯ್ತಾ ಅಂತ. ಹೌದು. ಯಾರಾದ್ರೂ ಎಣಿಸ್ಬೇಕು ಇವರಿಗಿಂತದ್ದು ಶೀತ ಆಯ್ತಾ ಅಂತ. ಅದು ವಿಷಯ ಹಾಗಲ್ಲ. ಹಾಗಲ್ಲ. ನಮಗೆ ಗೊತ್ತಾಗ್ಲಿಲ್ಲಲ್ಲ. ಹೀಗಾಗಿ ಹೋಯ್ತಲ್ಲ. ಮತ್ತೆ ಕೆಲವರೆಲ್ಲ ಖೇದ, ಮನಸ್ಸಿನಲ್ಲಿ ಖೇದ, ಬೆರಳನ್ನು ಒತ್ತಲಿಕ್ಕೆ ಉಂಟು. ಅಯ್ಯೋ ಅಯ್ಯೋ ನೀವು ಬಂದದ್ದ ಅಂತ. ಹೌದೌದು. ತೊಂದರೆ ಇಲ್ಲ ಅಲ್ಲ, ಹೇಳು. ನಾವೇನಷ್ಟು ಪಕ್ಕ ಸಾಯುವವರಲ್ಲ. ಬೇಸರ ಇಲ್ಲ ನನಗೆ. ಹೌದು, ಬೇಸರ ಇಲ್ಲ. ಹಾಗೆಲ್ಲ ಸಾಯುವವಲ್ಲ ನೀನು. ಅಂದ್ರೆ ಅಲ್ಲ, ನಿನ್ನ ವಿಚಾರ ತಿಳಿದಂತಹ ನಾನು ತಿಳಿದಿದ್ದೇನೆ. ಲೋಕಗಳ ಪಾರುಪತ್ಯ ವರ್ತಮಾನ ಕಾಲದಲ್ಲಿ ನಮ್ಮಲ್ಲೇ ಉಂಟು. ಹೌದು. ಎಷ್ಟು ಪ್ರಪಂಚ ಉಂಟು, ಅಷ್ಟು ವ್ಯಾಪ್ತಿಯಲ್ಲಿ ನಾವಿದ್ದೇವೆ. ಹೌದು. ಇಷ್ಟೆಲ್ಲ ಇದ್ರು
ಎಲ್ಲವರಿಗೂ ಕೊಟ್ಟು ಎಲ್ಲದ್ದೂ ನಮ್ಮದ್ದು ಅಂತ ಆಗುವಾಗಲೂ ಹಾ ಇನ್ನೊಂದು ಪ್ರತ್ಯೇಕವಾಗಿ ನಮ್ಮದಲ್ಲದೇ ಇದ್ದದ್ದು ಉಂಟು ಅಂತ ಗೊತ್ತಾಗುವಾಗ ಅದು ಬೇಕು ಅಂತ ಆಗುವುದು. ಅದು ಕೆಲವೊಮ್ಮೆ ಆಗುತ್ತದೆ ಹಾಗೆ. ನಿನ್ನ ರೂಪ, ನಿನ್ನ ಯೌವನ, ನಿನ್ನ ಈ ನಡತೆ ಅದು ನಮ್ಮದ್ದಾಗಬೇಕು, ಬೇರೆಯವರದ್ದಾಗಬಾರದು. ಆದ್ದರಿಂದ ನೇರ ಕೇಳ್ತೇನೆ, ಏನು ಸುತ್ತು ಬಳಸು ಇಲ್ಲ ನಮ್ಮಲ್ಲಿ. ಸಕಲ ಸೌಭಾಗ್ಯಗಳನ್ನು ಅನುಭವಿಸುವುದಕ್ಕೆ ನನ್ನ ದೇಹಾರ್ಥ ಶರೀರಿಣಿಯಾಗಿ ನನ್ನ ಜೀವನದಲ್ಲಿ ಪಾಲು ಕೊಡುವುದಕ್ಕೆ ನೀನು ನನ್ನನ್ನು ವರಿಸಿ ನನ್ನ ವಧುವಾಗಿ ನನ್ನ ಮನೆ ತುಂಬುತ್ತೀಯ ಹೇಳು. ನಿನ್ನ ಮನೆ ತುಂಬಬೇಕು. ಹೌದು. ಇಷ್ಟೆಲ್ಲ ಕೇಳುವ ನೀನು ಅವನೇ ಅಲ್ವೋ? ಹೌದು. ನುಡಿಗೆ ಕೇಳಿದಾಗ ಮೋಗಿನಿಯು ಕೇಳಳು ನಿನ್ನ ಒಡೆಯ ಶುಂಭಾಕ್ಯ ದಾನವನು ಮಡದಿಯೋರ್ವಳ ಕಂಡು ದುಡುಕಿ ಕೈ ಮಾಡುತ್ತಾ ನಡೆದ ನಂತಕನ ಪಟ್ಟಣಕ್ಕೆ ನುಡಿಯ ಕೇಳಿದಾಗ ಈ ಹೊತ್ತಿಗೆ ವೀರ ಕೇಸರಿ ಎನ್ನುವುದಾಗಿ ಮೀಸೆಯ ಮೇಲೆ ಕೈ ಹೊತ್ತುವಂತಹ ನೀನು ಅವನೇ ಅಲ್ವೋ ಅಂತ ಯಾರು? ನನಗೆ ನಗು ಬರುವುದು. ಹಿಂದೆ ನಡೆದ ಕತೆ ಕೇಳಿದ್ದು ಹಿರಿಯರೆಲ್ಲ. ಯಾವ ಕತೆ? ಶುಂಭವದೆ. ಆ ಹೊತ್ತಿಗೆ ನನ್ನ ಯಜಮಾನ ಶುಂಭವನ ಬಗ್ಗೆ ನಿನಗೇನು ಗೊತ್ತು? ಆ ಹೊತ್ತಿಗೆ ಆ ಆದಿಮಾಯಿ ಚಂಡಿಕೆಯಾಗಿ ಬಂದಾಗ ಆ ಜೊತೆಯಲ್ಲಿದ್ದ ಅರುಣಾಸುರ ಎನ್ನುವವ ಓಡಿ ಹೋದ. ಅವತ್ತು ದುರ್ಬಲ, ಇವತ್ತು ಪ್ರಬಲ. ಆ ಅರುಣಾಸುರ ನೀನೇ. ನೀನು ಬಯಸ್ತಾ ಇದ್ದಿ ಅಲ್ಲ, ಅಂದು ಓಡಿ ಹೋದೆ ಸತ್ಯ. ಈ ಹೊತ್ತಿಗೆ ನಿನ್ನ ಎದುರಿಗೆ ಪುನರಪಿ ಆ ಚಂಡಿಕೆ ಎದುರಿಗೆ ಬಂದು ನಿಂತ್ಲು ಅಂತಾದ್ರೆ ಏನು ಮಾಡ್ತಿ ಅಂತ ಬೇಕಲ್ಲ ನೀನು. ಸದ್ಗುಣ ಸಂಪನ್ನೆಯಾಗಿ ಸಮ್ಮುಖದಲ್ಲಿ ನಿಂತ್ರೆ ಅವಳನ್ನು ಭರಿಸ್ತೇನೆ. ಒಂದು ವೇಳೆ ದುಡುಕಿದುಳು ಅಂತಾದ್ರೆ ತಲೆ ಕತ್ತರಿಸಿ. ಏನು ತಲೆ ಕತ್ತರಿಸ್ತಿ ಈಗೋ ನೋಡು, ನಾನೇ ಆ ಚಂಡಿಕೆ. ಬಲುಗಿನೊಡೆಯನ ಗೆಲಿದ ಸಚಿವರ ಅಳಿಸಿದ ಬಲ ತೋರ್ಪೆ ಹಳಕುಳ ಗಂಟಗಿಯಾದಂತಹ ಅವಳೆ ನನ್ನ ಸಮ್ಮುಖದಲ್ಲಿ ಬಂದು ನಾನು ಕೈ ಹಿಡಿಯುವುದಕ್ಕೆ ಹೋದ್ರೆ ಅದೃಶ್ಯಳಾಗಿ ಶಿಲೆಯಲ್ಲಿ ಬರೆಯಾಗಿದ್ದಾಳೆ. ಹಿಡಿದ ಕತ್ತಿಯಿಂದ ಆ ಶಿಲೆಯನ್ನು ಕಡಿತೇನೆ. ಎಲ್ಲರೂ ಬಂದು ನನ್ನನ್ನು ಸ್ತುತಿಸುವುದಕ್ಕೆ ಪ್ರಾರಂಭ ಮಾಡಿದರು. ಭ್ರಾಮರಿಯಾಗಿ ಬಂದು ಅರುಣಾಸುರನ ವಧೆಯನ್ನು ಮಾಡಿದ್ದಾಯಿತು. ತಾಯಿ ಶಾಂತಳಾಗಬೇಕು ಅಂತ ಹೇಳಿದರು. ಅಷ್ಟಭುಜೆಯಾಗಿ ಜಾಬಾಲಿಗೂ ಹಾಗೂ ದೇವತೆಗಳಿಗೂ ನನ್ನ ರೂಪವನ್ನು ತೋರಿಸಿದೆ. ಇಲ್ಲಿಯೇ ನೆಲೆಗೊಳ್ಳಬೇಕು ತಾಯಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ. ಅವರಲ್ಲಿ ಹೇಳಿದಂತಹ ಮಾತು, ದುಷ್ಟನ ಸಂಹಾರ ಮಾಡಿದಂತಹ ಈ ಜಾಗದಲ್ಲಿ ನೆಲೆಗೊಳ್ಳಿಕ್ಕಿಲ್ಲ. ಇಲ್ಲಿಯ ಪೂರ್ವದಲ್ಲಿ ಇರುವಂತಹ ನಂದಿನಿ ಹರಿಯುತ್ತಿರುವಂತಹ ಪ್ರದೇಶದಲ್ಲಿ ಈ ಮೊದಲೇ ಅವಳಿಗೆ ಮಾತು ಕೊಟ್ಟಂತೆ ನೆಲೆಗೊಳ್ಳುತ್ತೇನೆ ಅಂತ ಹೇಳಿದೆ. ಜೊತೆಗೆ ಜಾಬಾಲಿಗೂ ಸಹ ನೆಲ್ಲಿ ತೀರ್ಥದಲ್ಲಿ ಜಾಗವನ್ನು ಕಲ್ಪಿಸಿಕೊಟ್ಟದ್ದಾಯಿತು. ಜೊತೆಗೆ ಮಾಘ ಶುದ್ಧ ಪೌರ್ಣಮಿಯ ದಿನ ಯಾರು ಈ ನಂದಿನಿಯಲ್ಲಿ ಮಿಂದು ಬಂದು ನನ್ನನ್ನ ಪೂಜೆಯನ್ನ ಮಾಡುತ್ತಾರೋ ಅಂಥವರಿಗೆ ಸಕಲವನ್ನು ಕರುಣಿಸ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಕರದಳು ಬರಜು ಪಾಶ ಕುಶಧಾರಗೆ ಹರುಷರಿ ಭಜಕರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಮಂಗಳಾರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ